ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿ ಅರ್ಪಿಸುವಂತಹ ನಮಸ್ತೆ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಶೆಟ್ಟಿ. ಈ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳು ಬಂದ ಕೂಡಲೇ ಎಷ್ಟೋ ಜನರಿಗೆ, ಎಷ್ಟೋ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಒಂದು ಜ್ವರ ಬರುತ್ತೆ. ಈವನ್ ಈ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಅವರ ಹೆತ್ತವರಿಗೂ, ಅವರಿಗೊಂದು ವಿದ್ಯೆ ಕಲಿಸುವಂಥ ಒಂದು ಶಿಕ್ಷಕರಿಗೂ ಕೂಡ ಈ ಒಂದು ಜ್ವರ ಬರುವುದಂಥದ್ದು ಕಾಮನ್. ಅದೇ ಜ್ವರ ನಮ್ಮ ಪರೀಕ್ಷಾ ಜ್ವರ. ಈ ಪರೀಕ್ಷಾ ಜ್ವರ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ ಅದರ ಹಿಂದಿರುವಂಥ ಒಂದು ಭಯ. ಹಾಗಾದರೆ ಇವತ್ತಿನ ನಮ್ಮ ವಿಶೇಷವಾದ ಒಂದು ವಿಷಯ ಅಂತ ಹೇಳ್ಬೋದು, ಅದೇ ಪರೀಕ್ಷಾ ಜ್ವರವೇ. ಅದಕ್ಕೆ ಬೇಕಾದಂಥ ಮಾನಸಿಕ ಸಿದ್ಧತೆಯನ್ನು ನಾವು ಯಾವ ರೀತಿ ಮಾಡಬೇಕು, ಇದರ ಬಗ್ಗೆ ನಮ್ಮ ಜೊತೆ ಮಾಹಿತಿಯನ್ನು ಶೇರ್ ಮಾಡಲಿಕ್ಕಿದ್ದಾರೆ ನಮ್ಮ ಮನೋರೋಗ ತಜ್ಞರಾದಂತಹ ಡಾಕ್ಟರ್ ಶ್ರೀನಿವಾಸ್ ಭಟ್ ಯು. ಇವರು ಪ್ರಸ್ತುತ ನಮ್ಮ KS ಹೆಗ್ಡೆ ಚಾರಿಟೇಬಲ್ ಹಾಸ್ಪಿಟಲ್ನ HOD ಕೂಡ ಹೌದು, ಪ್ರೊಫೆಸರ್ ಕೂಡ ಹೌದು. ಸೊ ಇವರನ್ನ ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ದಿಸ್ ಪ್ರೋಗ್ರಾಮ್ ಡಾಕ್ಟರ್. ನಮಸ್ಕಾರ. ಸೊ ಡಾಕ್ಟರ್ ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಓಕೆ, ಯಾವುದೇ ಭಯ ಆತಂಕ ಇಲ್ಲ. ಓಕೆ, ಫುಲ್ ಫಿಟ್ ಆ್ಯಂಡ್ ಫೈನ್. ಎಸ್ ಡಾಕ್ಟರ್, ಆ್ಯಕ್ಚುಲಿ ಇವತ್ತು ಈ ಒಂದು ಫೆಬ್ರವರಿಯಿಂದ ಈ ಒಂದು ಮೇ ತನಕ ಎಷ್ಟೋ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಬರುವಂಥ ಒಂದು ಕಾಮನ್ ಜ್ವರ, ಅದೇ ನಮ್ಮ ಪರೀಕ್ಷೆ ಒಂದು ಭಯ. ಸೊ ಈ ಪರೀಕ್ಷಾ ಭಯ ಅಂದರೆ ಏನು ಮತ್ತು ಅದು ಹೇಗೆ ಬರುತ್ತೆ? ಮೊದಲಾಗಿ ಭಯ ಅಥವಾ ಆತಂಕ ಅಂತ ಹೇಳಿದರೆ, ನಾವೊಂದು ನಮ್ಮ ರಿಯಾಲಿಟಿಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಅಥವಾ ಇಮ್ಯಾಜಿನೇಟಿವ್ ಆಗಿ ಒಂದು ಕಲ್ಪಿಸಿಕೊಳ್ಳುವಂಥ ಒಂದು ನಮಗೆ ಸಂಭವಿಸುವಾದ ಆಪತ್ತಿನ ಸೂಚನೆಗೆ ನಾವು ಹೇಳುವಂತಹದ್ದು ಭಯ. ಅದನ್ನು ನಾವು ಎದುರಿಸುವ ರೀತಿ ಭಯದಿಂದ. ಈ ಭಯ ಕೆಲವೊಮ್ಮೆ ನಮಗೆ ಉಪಕಾರವೂ ಹೌದು, ಆದರೆ ಭಯ ಅತಿ ಹೆಚ್ಚಾದರೆ ಅದು ನಮಗೆ ತೊಂದರೆ ಕೊಡ್ತದೆ. ಅಂದರೆ ಪರೀಕ್ಷೆಗೆ ನಾವು ಭಯವೇ ಇಲ್ಲದಿದ್ದರೆ ನಮ್ಮ ಪ್ರಿಪರೇಷನ್ ಕಡಿಮೆ ಇರ್ತದೆ. ಹೌದು. ಆದರೆ ಭಯ ಅತಿ ಆದರೆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ನಮಗೆ ಬೇಡ ಅನ್ನಿಸ್ತದೆ, ಅದನ್ನು ಬಿಟ್ಟು ಹೋಗ್ತೀವಿ. ಆದರೆ ಈ ಭಯ ಅನ್ನುವಂಥದ್ದು ಒಂದು ಮಾಡರೇಷನಲ್ಲಿ ಎಷ್ಟು ಬೇಕೋ ಅಷ್ಟಿದ್ದಾಗ ನಮ್ಮ ಮ್ಯಾಕ್ಸಿಮಮ್ ನಾವು ಓದಲಿಕ್ಕೆ ಶುರು ಮಾಡ್ತೇವೆ. ಆದರೆ ಅದಕ್ಕಿಂತ ಹೆಚ್ಚಾದರೆ ನಮಗೆ ಓದಲಿಕ್ಕಾಗೋದಿಲ್ಲ. ಅಂದರೆ ಪರೀಕ್ಷೆಗೆ ಒಂದು 4-5 ತಿಂಗಳ ಮೊದಲು ನಮಗೆ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಅನ್ನುವಂಥದ್ದು ಅಷ್ಟು ನಮಗೆ ದೊಡ್ಡ ವಿಷಯ ಆಗದೇ ಇದ್ದಾಗ ನಮ್ಮ ಪ್ರಿಪರೇಷನ್ಗಳು ಕಡಿಮೆ ಇರ್ತದೆ, ನಮ್ಮ ಆತಂಕವು ಕಡಿಮೆ ಇರ್ತದೆ. ಪರೀಕ್ಷೆ ಹತ್ತಿರ ಬರ್ತಾ ಹೋದಾಗೆ ನಮಗೆ ಸ್ವಲ್ಪ ಆತಂಕ ಹೆಚ್ಚಾಗ್ತದೆ. ಅದರಿಂದಾಗಿ ನಾವು ಓದೋದು ಹೆಚ್ಚಾಗ್ತದೆ ಮತ್ತು ನಮ್ಮ ಕಾನ್ಸಂಟ್ರೇಷನ್ ಬೆಟರ್ ಆಗ್ತವೆ, ನಮ್ಮ ಪರ್ಫಾರ್ಮೆನ್ಸ್ ಬೆಟರ್ ಆಗ್ತದೆ. ಆದರೆ ಯಾರು ಆ ಭಯವನ್ನು ತುಂಬ ಎದುರಿಸಲಿಕ್ಕೆ ಕಷ್ಟಪಡ್ತಾನೋ, ಆ ಭಯದಿಂದ ಹೆಚ್ಚಾಗ್ತಾ ಹೋದಾಗೆ ಅವನಿಗೆ ಎದುರಿಸುವಂಥದ್ದು ಬಿಟ್ಟು ಓಡಿ ಹೋಗುವಂಥದ್ದು ಅಥವಾ ಬಿಟ್ಟು ಬಿಡುವಂಥ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇದಕ್ಕೆ ನಾವು ಪರೀಕ್ಷಾ ಭಯ, ಆತಂಕ ಅಂತೇಳಿ ಹೇಳ್ತೀವಿ. ಓಕೆ, ಈ ಪರೀಕ್ಷೆಗೆ ನಮ್ಮ ಪೂರ್ವ ಸಿದ್ಧತೆ ಯಾವ ರೀತಿ ಇರಬೇಕಾಗತ್ತೆ? ಒಂದು ಹಂತದ ಪೂರ್ವ ಸಿದ್ಧತೆ ನಾವು ಪರೀಕ್ಷಾದ ಶಾಲೆಯ ಆರಂಭದಿಂದ ಶುರು ಮಾಡಬೇಕು. ಅದು ಆಗದಿಂದಲೇ ಒಂದು ಪರಿಮಿತವಾಗಿ ದಿನನಿತ್ಯಕ್ಕೆ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಆ ದಿನವಹಿ ಏನು ಕೆಲಸಗಳನ್ನು ಮಾಡಿಕೊಂಡು ಕೊಟ್ಟಿರುವಂಥ ಹೋಮ್ವರ್ಕ್ಗಳು, ಪ್ರಿಪರೇಷನ್ಗಳನ್ನು ಮಾಡಿಕೊಂಡು ಬಂದಿದ್ದಿದ್ರೆ ಈಗ ಪರೀಕ್ಷಾ ಭಯ ಅಂಥ ದೊಡ್ಡ ಸಮಸ್ಯೆಗಳು ಆಗೋದಿಲ್ಲ. ಆದರೆ ಈಗ ಯಾರು ಈಗ ಪರೀಕ್ಷೆದ ಯಾವುದು ಶಾಲೆಯ ಆರಂಭದ ದಿವಸದಲ್ಲಿಲ್ಲ, ಎಲ್ಲರೂ ಹೆಚ್ಚಿನವರೆಲ್ಲ ನಾವು ಎಕ್ಸಾಮಿಗೆ ಹತ್ತಿರ ಬಂದು ನಿಂತಿದ್ದೀವಿ. ಈ ಹತ್ತಿರ ಬಂದು ನಿಂತಾಗ ನಾನು ಹಿಂದಿನ ಕಥೆಗಳನ್ನು ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ನಾನು ಹಾಗೆ ಓದಿದ್ದೀನಿ ಹೀಗೆ ಓದಿದ್ದೀನಿ ಅನ್ನುವಂಥದ್ದಲ್ಲ. ಆದರೆ ಮುಂದಿನ ಪ್ರಿಪರೇಷನ್ ಹೇಗೆ ಮಾಡೋದು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಮೊದಲಾಗಿ ನಿಮ್ಮ ಪರೀಕ್ಷೆಯ ಪರೀಕ್ಷೆಯನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಹೋಗ್ತದೆ. ಯಾವ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀರಿ, ಅದಕ್ಕೆ ಎಷ್ಟು ದಿವಸಗಳಿದೆ, ಅದಕ್ಕೆ ಯಾವ ರೀತಿಯಲ್ಲಿ ನಾನು ನನ್ನ ಟೈಮ್ ಟೇಬಲನ್ನು, ಉಳಿದ ಟೈಮನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೋದು ಒಂದು. ಇನ್ನೊಂದು, ಪರೀಕ್ಷೆ ಯಾವ ರೀತಿಯದ್ದು, ಅದರಲ್ಲಿ ಎಷ್ಟು ಸಣ್ಣ ಪ್ರಶ್ನೆಗಳಿದೆ, ಎಷ್ಟು ದೊಡ್ಡ ಪ್ರಶ್ನೆಗಳಿದೆ, ಎಷ್ಟು MCQ ಪ್ರಶ್ನೆಗಳಿದೆ, ಇದನ್ನೆಲ್ಲ ನೋಡುವಂಥದ್ದು, ಎಷ್ಟೆಷ್ಟಿದೆ ಅನ್ನುವಂಥದ್ದು. ಮತ್ತು ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದೆ ಅನ್ನುವಂಥದ್ದನ್ನು ನೋಡಿಕೊಳ್ಳುವಂಥದ್ದು. ಅಂದರೆ ಕೆಲವು ಚಾಪ್ಟರ್ಗಳು ತುಂಬ ಇಂಪಾರ್ಟೆಂಟ್, ಗೊತ್ತಿರಲೇಬೇಕು. ಆ ಚಾಪ್ಟರ್ಗಳನ್ನು ತುಂಬ ಪ್ರಾಮುಖ್ಯವಾಗಿ ಓದಬೇಕಾಗ್ತದೆ. ಕೆಲವು ಚಾಪ್ಟರ್ ನಮಗೆ ತುಂಬ ಓದಿದ್ರೂ ಅದರಲ್ಲಿ ಪ್ರಶ್ನೆಗಳು ಬರುವಂಥದ್ದು ಕಡಿಮೆ. ಅಂದರೆ ಪರೀಕ್ಷಾ ಸಿದ್ಧತೆಯಲ್ಲಿ ಪರೀಕ್ಷೆ ಯಾವ ರೀತಿ ಅನ್ನುವಂಥ ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕು. ಅಂದರೆ ಇಡೀ ಪುಸ್ತಕವನ್ನು ಮೊದಲ ಪೇಜಿನಿಂದ ಲಾಸ್ಟ್ ಪೇಜಿನವರೆಗೆ ಓದಿ ಹೋಗ್ತೀನಿ ಅನ್ನುವಂಥದ್ದು ಕೆಲವರದ್ದಾದರೆ, ಆದರೆ ಅದರಲ್ಲಿ ಸಿಗುವಂಥ ಮಾರ್ಕುಗಳು ಅತ್ಯುತ್ತಮ. ಯಾಕಂದರೆ ಅವರು 100ರಲ್ಲಿ 100 ತೆಗಿಬೋದು. ಆದರೆ ನಾವು ಓದದೇ ಇರುವಂಥ ಸಾಮಾನ್ಯ ಮಕ್ಕಳನ್ನು ನೋಡಿದರೆ ಅವರು ಎಕ್ಸಾಮಿಗೆ ಆಗುವಾಗ ಓದಲಿಕ್ಕೆ ಶುರು ಮಾಡ್ತಾರೆ. ಆದರೆ ಆ ಥರದವರಿಗೆ ನಾವು ಹೇಳುವಂಥದ್ದು, ಪರೀಕ್ಷೆ ಯಾವ ರೀತಿಯಲ್ಲಿ ನಡೀತದೆ, ಪರೀಕ್ಷೆಯ ಪ್ರಮುಖ ಅಂಶಗಳು ಯಾವುದು, ಪ್ರಮುಖ ಪಾಠಗಳು ಯಾವುದು, ಅದರಲ್ಲಿ ಎಷ್ಟು ಮಾರ್ಕ್ಗಳು ಬರ್ತವೆ, ಇದನ್ನು ಕರೆಕ್ಟಾಗಿ ನೀವು ಓದಿ ನೋಡಿಕೊಳ್ಳಿ. ಅದಕ್ಕೆ ಸರಿಯಾಗಿ ಪ್ರಿಪೇರ್ ಆಗಿ, ಆಗ ನಿಮ್ಮ ಕಡಿಮೆ ಶ್ರಮದಲ್ಲಿ ಹೆಚ್ಚು ಮಾರ್ಕ್ಗಳನ್ನು ಗಳಿಸಿಕೊಳ್ಳಿಕ್ಕಾಗ್ತದೆ. ಇದನ್ನು ಮಾಡಿ.
ಅಂತೇಳಿ ಹೇಳುವಂಥ. ಅಂದ್ರೆ ಈ ರೀತಿ ಎಲ್ಲ ಪ್ರಿಪರೇಷನ್ ನಾವು ಮಾಡ್ಕೊಂಡ್ರೆ ತುಂಬಾ ಮಾಡುವಂಥದ್ದು. ಒಳ್ಳೇದು. ಓಕೆ, ಈ ಪ್ರಿಪರೇಷನ್ ಒಂದು ಮಾತಲ್ಲಿ ಬಂದಾಗ ಒಂದು ಟೈಮಲ್ಲಿ ಇತ್ತು ಅಂದ್ರೆ ಬೈ ಹಾರ್ಟ್ ಓದುವಂಥದ್ದು, ಇಲ್ಲಾಂದ್ರೆ ಬರ್ದು ಕಲಿಯುವಂಥ ಒಂದು ಪದ್ಧತಿ. ಈ ಎರಡರಲ್ಲಿ ಯಾವುದಕ್ಕೆ ಜಾಸ್ತಿ ಹೊತ್ತು ಬರುತ್ತೆ, ಅಂದ್ರೆ ಲೈಕ್ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಬರುತ್ತೆ? ಒಂದು ಹಂತದವರೆಗೆ ಸಣ್ಣ ಸಣ್ಣ ಕ್ಲಾಸಿನಲ್ಲಿ ಯಾವಾಗಲೂ ಬೈ ಹಾರ್ಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆಂದರೆ ಸಣ್ಣ ಮಕ್ಕಳಿಗೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಕಲಿಯುವಂಥದ್ದು ಕಷ್ಟ, ಆದ್ದರಿಂದ ಹೆಚ್ಚಿನದ್ದು ಬೈ ಹಾರ್ಟಲ್ಲಿ ನಡೀತದೆ. ಆದರೆ ಯಾವಾಗ ನೀವು ಪ್ರಾಥಮಿಕ ಹಂತವನ್ನು ದಾಟಿಕೊಂಡು ನಾವು ಮಧ್ಯಮ ಅಥವಾ ಹಿರಿಯ ಶಾಲೆಗಳಿಗೆ ಬರ್ತೀರಿ, ಅರ್ಥ ಮಾಡಿಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಬರುವುದಿಲ್ಲ. ಅಂದರೆ ನೀನು ಈ ಪ್ರಶ್ನೆಯನ್ನೇ ಓದಿಕೊಂಡು ಹೋಗು ಅಂತ ಹೇಳಿದ್ರೆ ಆ ಪ್ರಶ್ನೆ ಅದೇ ರೀತಿಯಲ್ಲಿ ಫ್ರೇಮ್ ಆಗಿರಲಿಕ್ಕಿಲ್ಲ, ಬೇರೆ ರೀತಿಯಲ್ಲಿ ಫ್ರೇಮ್ ಮಾಡಿರ್ಬೋದು. ನೀವು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದನ್ನು ಉತ್ತರ ಮಾಡಲಿಕ್ಕೆ ಆಗೋದಿಲ್ಲ. ಎರಡನೇದ್ದು, ಹೆಚ್ಚಾಗಿ ಈಗಿನ ವ್ಯವಸ್ಥೆಯಲ್ಲಿ ಹೇಗಿದೆ ಅಂತ ಹೇಳಿದರೆ, ನಿಮ್ಮ ಥಿಯರಿ ಹೇಗಿದೆಯೋ ಅದಕ್ಕೆ ಅಪ್ಲೈಡ್ ಆಸ್ಪೆಕ್ಟನ್ನು ಪ್ರಶ್ನೆಯಾಗಿ ಕೇಳ್ತಾರೆ. ಇದರಿಂದ ಆಗುವಂಥ ಲಾಭ ಏನು, ಇದರಿಂದ ನಾವು ಹೇಗೆ ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೋದು, ಯಾವ ಮಿಷನಲ್ಲಿ ಅಳವಡಿಸಿಕೊಳ್ಬೋದು, ಈ ರೀತಿಯ ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್ಸ್ಗಳನ್ನು ಕೊಟ್ಟಾಗ ನಿಮ್ಮ ಪ್ರಿಪರೇಷನ್ ಬೈ ಹಾರ್ಟಲ್ಲಿ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ವಿಷಯ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬೈ ಹಾರ್ಟ್ ಮಾಡೋದು ಬೇಡ. ಮಾಹಿತಿಯನ್ನು ತಗೊಳ್ಳೋ ಒಂದು ಕರೆ ರೆಡಿ ಆಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರೋಹಿಣಿ ಅಂತ, ಕಿನ್ನಿಗೋಳಿ ಅಂತ. ಹೇಳಿ ರೋಹಿಣಿ ಅವರೇ, ನಿಮ್ಮ ಪ್ರಶ್ನೆ. ಇಲ್ಲ, ಸಮಸ್ಯೆ ಏನಂದ್ರೆ ಇವಾಗ ನನ್ನ ಮಗ ನೀಟಾಗಿ ಓದ್ತಾನೆ, ಎಕ್ಸಾಮ್ ಹಾಲ್ಗೆ ಹೋದ ತಕ್ಷಣ ಅದು ಮರೆ ಅಂತ ಹೇಳ್ತಾರೆ. ಯಾವ ತರ ಬ್ಲ್ಯಾಂಕ್ ಆಗೋದು? ಎಕ್ಸಾಮ್ ಹಾಲಿಗೋಸ್ಕರ ಬ್ಲ್ಯಾಂಕ್ ಆಗುವಂಥದ್ದು ಒಂದು ರೀತಿಯ ಭಯವೇ. ಇದು ಕೆಲವು ಮಕ್ಕಳಲ್ಲಿ ಕಂಡುಬರ್ತದೆ. ಇದು ಒಳ್ಳೆಯ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾರೆ, ಎಕ್ಸಾಮ್ ಬರೆದಾಗಲೂ ತುಂಬ ಚೆನ್ನಾಗಿ ಬರೆದು ಬಂದಿರ್ತಾರೆ, ಮಾರ್ಕು ತುಂಬ ಚೆನ್ನಾಗಿ ಬರ್ತದೆ. ಎಕ್ಸಾಮಿನ ಸೆಟ್ಟಿಂಗಲ್ಲಿ ಬಿಟ್ಟು ಬೇರೆ ಸೆಟ್ಟಿಂಗಲ್ಲಿ ಇವರು ಒಳ್ಳೆಯ ಉತ್ತರವನ್ನೇ ಕೊಡ್ತಾರೆ. ಆದರೆ ಒಳಗೆ ಹೋಗಿ ಅವರು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡ್ಕೊಳ್ಳೆ ಭಯ ಅನ್ನುವಂಥದ್ದು ಎಷ್ಟು ಲೆವೆಲಿಗೆ ಹೋಗಿಬಿಡ್ತದೆ ಅಂತ ಹೇಳಿದ್ರೆ ಮೈಂಡ್ ಬ್ಲ್ಯಾಂಕ್ ಆಗ್ತದೆ. ಕೆಲವರಿಗೆ ಎದೆ ಬಡಿತ ಹೆಚ್ಚಾಗ್ತದೆ, ಉಸಿರಾಟ ಹೆಚ್ಚಾಗ್ತದೆ, ಕೆಲವೊಮ್ಮೆ ಇಡೀ ತಲೆ ಒಂದು ಬ್ಲ್ಯಾಂಕ್ ಆಗಿ ಹೋದಾಗ ಅನಿಸುತ್ತೆ. ಕೆಲವರು ಬೆವರ್ತಾರೆ, ಕೆಲವರಿಗೆ ಕೈಕಾಲು ನಡಗಲಿಕ್ಕೆ ಶುರುವಾಗ್ತದೆ, ಕೆಲವರು ಅಲ್ಲಿಯೇ ತಲೆ ತಿರುಗಿ ಬಿಡ್ತದೆ, ನನಗೇನೋ ಆಗ್ತಾ ಇದೆ ಅಂದ್ಕೊಂಡು ಬಿಟ್ಟು ಕಂಗಾಲಾಗ್ತಾರೆ. ಕೆಲವರು ಮೂರ್ಛೆ ತಪ್ಪಿ ಬೀಳುವಂಥದ್ದು ಇದೆ ಕ್ಲಾಸ್ ರೂಮಿನಲ್ಲಿ. ಇದು ಎಕ್ಸಾಮ್ ಪೇಪರ್ ಕೊಡುವ ಮೊದಲ ಹಂತದಲ್ಲಿ. ನಾವು ಹೇಳುವಂಥದ್ದು ಇದು ಏನು ಅಪರೂಪದ ವಿಷಯ ಅಲ್ಲ, ಕೆಲವರಿಗೆ ಈ ಥರ ಆಗ್ತದೆ. ನಾವು ಇದಕ್ಕೆ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಅತಿಯಾದ ಭಯವಾದಾಗ ಈ ಥರ ಆಗುವಂಥದ್ದು. ಯೂಶ್ವಲಿ ಈ ಭಯದ ಏನು ಅಂಶ ಇದೆಯೋ ಅದು ಸಾಧಾರಣ ಒಂದು 10-15 ನಿಮಿಷ ಇದ್ದು ಮತ್ತೆ ಕಡಿಮೆ ಆಗ್ತದೆ. ಕಡಿಮೆ ಆಗಲೇಬೇಕು, ಯಾಕೆಂದರೆ ನಮ್ಮ ದೇಹದಲ್ಲಿ ಅದಕ್ಕೆ ಬೇಕಾದ ಇನ್ನೊಂದು ವ್ಯವಸ್ಥೆ ಇದೆ, ಆ ಭಯವನ್ನು ಕಡಿಮೆ ಮಾಡುವಂಥ ವ್ಯವಸ್ಥೆ ಇದೆ. ಅದು ಆ್ಯಕ್ಟಿವೇಟ್ ಆಗಲಿಕ್ಕೆ ಒಂದು 15-20 ನಿಮಿಷ ಬೇಕಾಗ್ತದೆ. ನೀವು ನಿಮ್ಮ ಮಗನ ಹತ್ರ ತಾಳ್ಮೆಯಿಂದ ಅವನು ಕ್ಲಾಸಲ್ಲಿ ಕೂತ್ಕೊಂಡವನು ಆ ಭಯ ಕಡಿಮೆ ಆಗುವವರೆಗೆ ಕಾಯಲಿಕ್ಕೆ ಹೇಳಿ. ಯಾವುದೇ ಎಕ್ಸಾಮಲ್ಲಿ ಅರ್ಧ ಗಂಟೆಗೆ ಮೊದಲು ಶಾಲೆಯಿಂದ ಎಕ್ಸಾಮ್ ಹಾಲಿನಿಂದ ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ. ಆ ಅರ್ಧ ಗಂಟೆ ಅಲ್ಲಿ ಕೂತ್ಕೊಂಡಿದ್ದಾಗ ಏನು ಭಯ ಮೊದಲು ಶುರುವಾಗಿತ್ತು, ಅಂದರೆ ಮೈಂಡ್ ಬ್ಲ್ಯಾಂಕ್ ಆಗಿತ್ತು, ಅದು ತಿಳಿಯಾಗಲಿಕ್ಕೆ ಶುರುವಾಗ್ತದೆ. ಎರಡನೆಯದ್ದು, ಈ ಹಂತದ ಭಯ ಆದಾಗ ನಮಗೆ ಯಾವುದನ್ನು ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಎದೆ ಬಡಿತವನ್ನು ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ, ಕೈಕಾಲು ನಡುಗುವುದನ್ನು ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ, ಆಗುವ ಯೋಚನೆಗಳನ್ನು ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಮೊದಲಾಗಿ ನಾವು ಹೇಳುವಂಥದ್ದು, ಅವನು ಉಸಿರಾಟದ ಮೇಲೆ ಗಮನ ಕೊಡಲಿ, ಮೆಲ್ಲಕ್ಕೆ ಉಸಿರಾಡಲಿಕ್ಕೆ ಶುರು ಮಾಡಿ. ಯಾಕೆಂದರೆ ಉಸಿರಾಟವನ್ನು ಹೆಚ್ಚು ಮಾಡಿದ ಹಾಗೆ ಉಳಿದದ್ದು ಹಾರ್ಟ್ ರೇಟ್ ಹೆಚ್ಚಾಗ್ತದೆ, ಆಮೇಲೆ ಸ್ವಲ್ಪ ಹೈಪೋಕ್ಯಾಲ್ಸಿಯಮಿ ಆಗ್ಬೋದು, ಕೈಕಾಲಲ್ಲಿ ಮಿರಿಮಿರಿ ಆಗಲಿಕ್ಕೆಲ್ಲ ಶುರುವಾಗ್ತದೆ. ಅದಕ್ಕಿಂತ ನಮ್ಮ ದೇಹದಲ್ಲಿ ಉಸಿರಾಟವನ್ನು ಆದಷ್ಟು ಮೆಲ್ಲಕ್ಕೆ ಒಳಗೆ ತೆಗೆದುಕೊಳ್ಳೋದು, ಹೊಟ್ಟೆಯಿಂದ ಉಸಿರನ್ನು ತೆಗೆದುಕೊಳ್ಳುವಂಥದ್ದು, ನಿಧಾನಕ್ಕೆ ಉಸಿರಾಟದ ಮೇಲೆ ಗಮನ ಕೊಟ್ಟು ನೀವು ಉಸಿರಾಡಲಿಕ್ಕೆ ಶುರು ಮಾಡಿದರೆ ಒಂದು 5 ನಿಮಿಷ 7 ನಿಮಿಷ ಹೋದಾಗ ತನ್ನಿಂತಾನಾಗಿ ಭಯ ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ. ಯಾಕಂದರೆ ಅದು ಬಯಾಲಜಿಕಲಿ ಆ ರೀತಿಯಲ್ಲಿ ಸಿಸ್ಟಮ್ ರೆಡಿ ಆಗಿದೆ. ಮತ್ತೆ ಸ್ವಲ್ಪ ಏನು ಮಾಡಿ ಅಂತ ಹೇಳಿದರೆ, ಅವನು ಈಸಿಯಾದ ಕ್ವಶನ್ಗಳನ್ನು, ಅಂದರೆ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನ ಪುನಃ ಅಟೆಂಪ್ಟ್ ಮಾಡಲಿಕ್ಕೆ ಹೋದರೆ ಪುನಃ ಭಯ ಆಗ್ತದೆ. ಯಾವುದು ತನಗೆ ಗೊತ್ತಿರುವಂಥ ಕ್ವಶನ್ಗಳಿದೆಯೋ ಅದನ್ನು ಉತ್ತರಿಸಲಿಕ್ಕೆ ಶುರು ಮಾಡಲಿ. ಆ ಈಸಿಯಾದ ಕ್ವಶನ್ಸ್ಗಳನ್ನು ಉತ್ತರಿಸಲಿಕ್ಕೆ ಶುರು ಮಾಡಿದಾಗ ಯಾವಾಗ ಅವನಿಗೆ ಉತ್ತರ ಗೊತ್ತಿದೆ ಅನ್ನುವಂಥ ಒಂದು ಮನಸ್ಸಿಗೆ ಸಣ್ಣದಾದ ಒಂದು ಒಂದು ಅರಿವು ಬರ್ತದೋ ಆಗ ತನ್ನಿಂತಾನಾಗಿ ಅವನ ಆಂಗ್ಸೈಟಿ ಕಡಿಮೆ ಆಗ್ತದೆ. ಒಂದು ಅರ್ಧ ಗಂಟೆಯ ಒಳಗಡೆ ಅವನ ಆಂಗ್ಸೈಟಿ ನಿಲ್ತದೆ, ಕಡಿಮೆ ಆಗೇ ಆಗ್ತದೆ. ಅದು ಅದಕ್ಕಿಂತ ಮುಂದುವರಿಯುವುದಿಲ್ಲ. ಇಲ್ಲದಿದ್ದರೂ ತೊಂದರೆ ಇಲ್ಲ, 3 ಗಂಟೆಗಳ ಎಕ್ಸಾಮು, 1 ಗಂಟೆ ಮಲಗಿದ್ರು ಮತ್ತೆ 2 ಗಂಟೆ ಸಿಗ್ತದೆ. ಯಾವುದೇ ರೀತಿಯಲ್ಲಿ ಆ ಪರೀಕ್ಷೆಯ ಹಾಲನ್ನು ಬಿಟ್ಟು ಹೊರಗೆ ಬರೋದು ಬೇಡ. ಅವನು ಅಲ್ಲಿಯೇ ವೆಯ್ಟ್ ಮಾಡಲಿ, ರಿಲ್ಯಾಕ್ಸ್ ಆಗಲಿ, ಹತ್ರದೊಳಗೆ ಮಲ್ಕೊಳ್ಳಿ, ಟೀಚರ್ ಹತ್ರ ಮಾತಾಡಲಿ, ನೀರು ಕುಡೀಲಿ, ಅಥವಾ
ಅಲ್ಲಿಯೇ ಕೂತ್ಕೊಂಡು ಧ್ಯಾನಸ್ಥ ಸ್ಥಿತಿಯಲ್ಲಿ ಉಸಿರಾಟವನ್ನು ಗಮನಿಸ್ಕೊಂಡಾಗ ಕೂತ್ಕೊಂಡ್ರು 10 ನಿಮಿಷದಲ್ಲಿ 15 ದಿವಸದಲ್ಲಿ ಕಡಿಮೆ ಆಗ್ತದೆ. ಕಡಿಮೆ ಆದ ಮೇಲೆ ಈಸಿಯಾದ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಿಕೊಂಡು ಮತ್ತೆ ಕಷ್ಟದ ಕ್ವಶನ್ಗಳನ್ನು ಅಟೆಂಪ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಹೇಳಿ ತನ್ನಿಂತಾನಾಗಿ ಕಡಿಮೆ ಆಗ್ತದೆ. ಇದನ್ನು ಒಂದು ಸರಿ ಅಪ್ಲೈ ಮಾಡಿ ನೋಡ್ಲಿಕ್ಕೆ ಹೇಳಿ. ಓಕೆ, ಅಂದರೆ ಇಲ್ಲಿ ಎಂಥ ಕಾಲರ್ಸ್ ಒಂದು ಕ್ವಶನ್ ಬಂತು, ಅಂದರೆ ಒಳಗಡೆ ಹೋದ ಕೂಡಲೇ ಬ್ಲ್ಯಾಂಕ್ ಆಗುವಂಥದ್ದು. ಇದು ಈ ರೀತಿ ಕೂಡ ಒಂದು ರೀಸನ್ ಆಗಿರ್ಬೋದೇನೋ, ಅಂದರೆ ಕೆಲವು ವಿದ್ಯಾರ್ಥಿಗಳು ಕ್ಲಾಸ್ನ ಒಳಗಡೆ ಹೋಗುವ ತನಕನೂ ಬುಕ್ ಹಿಡ್ಕೊಂಡು ಬಹ್ಯಾಟ್ ಮಾಡುವಂಥದ್ದು, ಅಂದರೆ ಆಲ್ರೆಡಿ ಕಲ್ತಿರ್ತಾರೆ, ಇನ್ನೇನೋ ಮರ್ತು ಬಿಡ್ತೀನಿ ನಾನು, ಅಂದರೆ ಈ ರೀತಿ ಒಂದು ಮಾಡೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಅವರ ಮೆಂಟಲಿ ಪ್ರೆಷರ್ ಬೀಳ್ಬೋದು. ಅಂದರೆ ಲೈಕ್ ಓದಿರ್ತಾರೆ, ವಾಪಸ್ ಅದನ್ನು ರಿಕಾಲ್ ಇನ್ನೇನೋ ಫ್ರೆಂಡ್ಸ್ನವ್ರು ಇನ್ನೇನೋ ಕ್ವಶನ್ ಒಂದು ಇದು ಮಾಡುವಾಗ ಅದು ನಾನು ಅದು ಓದಿಲ್ಲ, ನಾನು ಇದನ್ನು ಓದ್ತೀನಿ ಅಂದರೆ ಪಕ್ಕಂದೆ ಲೈಕ್ ಸ್ಪೀಡ್ ಮಾಡೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಲೈಕ್ ಪ್ರೆಷರ್ ಬೀಳ್ಬೋದು ಡಾಕ್ಟರ್? ಈ ರೀತಿಯ ಎಕ್ಸಾಮಿನ ಹಾಲಿನ ಒಳಗಡೆ ಹೊರಗಡೆ ನಿಂತ್ಕೊಂಡು ಅವಸರದಲ್ಲಿ ಓದುವಂಥದ್ದು, ಈ ಅವಸರದಲ್ಲಿ ಓದಿನಲ್ಲಿ ಹೆಚ್ಚಾಗಿ ತಿರುಗುಬಾಣವಾಗಿ ಪರಿಣಮಿಸುವುದು ಹೆಚ್ಚು. ಯಾಕಂತ ಹೇಳಿದರೆ ಇವರು ಏನೋ ಒಂದು ಅಂದಾಜಲ್ಲಿ ಓದಿಕೊಂಡು ಹೋಗಿರ್ತಾರೆ, ಅಲ್ಲಿ ಹೋಗಿ ಉಳಿದ ಮಕ್ಕಳು ತನ್ನ ಸಹಪಾಠಿಗಳು ಏನು ಓದ್ತಾ ಇದ್ದಾರೆ ಅಂತ ನೋಡ್ತಾರೆ, ಅವರು ಬೇರೆ ಬೇರೆ ವಿಷಯವನ್ನು ಅವರವರ ಇನ್ನು ಮಾತಾಡುವ ಇನ್ನೊಂದು ಕಾಲರ್ ರೆಡಿ ಆಗಿದ್ದಾರೆ. ನಮಸ್ತೆ, ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಿದ್ರೆ ಒಳ್ಳೆದು. ಹಲೋ, ನಮಸ್ತೆ, ನಿಮ್ಮ ಹೆಸರು? ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರಿಂದ. ಸರ್, ನಿಮ್ಮ ಟಿವಿ ವಾಲ್ಯೂಮ್ ಜಾಸ್ತಿ ಇದೆ, ಸ್ವಲ್ಪ ಕಮ್ಮಿ. ಓಕೆ, ಡಾಕ್ಟರ್ ಹತ್ರ ನೇರವಾಗಿ ಮಾತನಾಡಿ. ಹಲೋ, ಮೇ ಬಿ ಕರೆ ಕಟ್ ಆಗಿದೆ. ಓಕೆ, ಆದ್ರಿಂದ ಆದಷ್ಟು ಎಕ್ಸಾಮ್ ಹಾಲಿನ ಒಳಗಡೆ ನೀವು ಯಾರು ಏನು ಓದ್ತಾ ಇದ್ದಾರೆ, ನಾನು ಇದನ್ನು ಓದಬೇಕು ಅಂತೇಳುವ ಅವಸರದಲ್ಲಿ ಓದುವಂಥದ್ದು ಬೇಡ. ಇದು ನಿಮ್ಮ ಭಯವನ್ನು ಇನ್ನೂ ಹೆಚ್ಚು ಮಾಡ್ತದೆ, ಆತಂಕವನ್ನು ಹೆಚ್ಚು ಮಾಡ್ತದೆ. ಮತ್ತು ಹೀಗೆ ಅವಸರದಲ್ಲಿ ಓದಿರುವಂಥದ್ದು ಕನ್ಫ್ಯೂಷನನ್ನು ಹೆಚ್ಚು ಮಾಡೋದ್ರಿಂದ ನಿಮ್ಮ ಭಯವನ್ನು ಹೆಚ್ಚು ಮಾಡ್ತದೆ ಹೊರತು ನಿಮ್ಮ ಮೆಮೊರಿಯನ್ನು ಹೆಚ್ಚು ಮಾಡೋದಿಲ್ಲ. ಎರಡನೇದ್ದು, ಓದಲೇಬಾರ್ದಾ? ಇಲ್ಲ, ನೀವು ಎಕ್ಸಾಮಿನ ಪ್ರಿಪರೇಷನ್ ಟೈಮಲ್ಲಿ ಮಾಡಿರುವಂಥ ಸಣ್ಣ ಸಣ್ಣ ನೋಟ್ಸ್ಗಳನ್ನು ಯಾವುದಾದ್ರೂ ನಿಮಗೆ ಅಗತ್ಯ ಇದ್ದರೆ ಅದನ್ನು ನೀವು ಐಸೋಲೇಟೆಡ್ ಆಗಿ ಓದಿಕೊಳ್ಳಿ. ನಿಮ್ಮ ಹಾಗೆ ನೀವು ಇನ್ನೊಬ್ಬನ ಹತ್ರ ಕೂತ್ಕೊಂಡು ಅವನೇನು ಓದ್ತಾ ಇದ್ದಾನೆ ನೋಡಿಬಿಟ್ಟು ಆ ಕ್ವಶನ್ ಓದಲಿಲ್ಲ ಅಂತೇಳಿ ನೀವು ಓದಲಿಕ್ಕೆ ಶುರು ಮಾಡಿದಾಗ ಇದು ಅಪೂರ್ಣವಾಯಿತು ಅಂತೇಳಿ ಆದರೆ ನಿಮ್ಗೆ ಹೆದರಿಕೆ ಹೆಚ್ಚಾಗ್ತದೆ. ಅದೇ ಕ್ವಶನ್ ಬರ್ತದೆ, ನಾನು ಓದಿ ಆಗಲಿಲ್ಲ. ಈ ಹೆದರಿಕೆಗಳು ಎಕ್ಸಾಮಲ್ಲಿ ಕ್ವಶನ್ ಬರ್ತದೆ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಹೆದರಿಕೆಗಳನ್ನು ಹೆಚ್ಚು ಮಾಡ್ತದೆ. ಮತ್ತು ಓದುವುದನ್ನು ಮನನ ಮಾಡಿಕೊಂಡ್ರೆ ಮಾತ್ರ ಅದು ನೆನಪಲ್ಲಿ ಉಳಿತದೆ. ಈ ಅವಸರದ 4 ನಿಮಿಷದ ಓದು ಮನನ ಮಾಡಿಕೊಳ್ಳಿಕ್ಕೆ ಆಗದೇ ಇರೋದ್ರಿಂದ ಕನ್ಫ್ಯೂಷನನ್ನು ಹೆಚ್ಚು ಕ್ರಿಯೇಟ್ ಮಾಡ್ತದೆ. ಹೋಗಿ ಇನ್ನೊಬ್ರು ಏನು ಓದ್ತಾ ಇದ್ದಾರೆ ನೋಡಿಕೊಂಡು ಅವಸರದಲ್ಲಿ ಓದುವಂಥದ್ದು ಬೇಡ. ಅದಕ್ಕಿಂತ ಮನೆಯಲ್ಲಿ ಏನು ಓದಿದೆಯೋ ಅದನ್ನೇ ಶಾಲೆಗೆ ಹೋಗಿಬಿಟ್ಟು ಅದನ್ನೇ ಪುನರ್ಮನನ ನಿಮ್ಮದೇ ಓದುವ ಸೆಟ್ಟನ್ನು ಓದಿ ಮತ್ತೆ ಮುಂದೆ ಹೋಗಿ, ಹೊಸದಾಗಿ ಒಂದು ಪ್ರಿಪೇರ್ ಮಾಡೋದು ಬೇಡ. ಓಕೆ ಡಾಕ್ಟರ್, ಇವತ್ತಿನ ಒಂದು ಎಜುಕೇಷನ್ ಪದ್ಧತಿ ಏನಿದೆ ದಟ್ ಈಸ್ ವಿಜುವಲಿ ಕಲಿಯುವಂಥದ್ದು, ಅಂದರೆ ಮೊಬೈಲ್ ಮುಖಾಂತರ ನಾವು ಕಲಿಯುವಂಥದ್ದು, ಇದಕ್ಕೂ ನಮ್ಮ ಮೊದಲ ಟೈಮಲ್ಲಿತ್ತು ಲೈಕ್ ಪಾಠ್ಯ ಪುಸ್ತಕದಲ್ಲಿ ಏನಿತ್ತು ಅದನ್ನು ಬೈ ಹಾರ್ಟ್ ಮಾಡೋದಕ್ಕೂ, ಈ ಎರಡರಲ್ಲಿ ನಾವು ಜಾಸ್ತಿ ಯಾವುದರಲ್ಲಿ ಕಲಿತರೆ ನಮಗೆ ಜಾಸ್ತಿ ಲೈಕ್ ಮೆಮೊರಿಗೆ ಸ್ಟೋರ್ ಆಗ್ಬೋದು? ಅಂದರೆ ಮೊಬೈಲ್ ನೋಡಿಕೊಂಡು ಅದರಲ್ಲಿ ಬರುವಂಥ ಒಂದು ಪಿಕ್ಚರನ್ನು ನಾವು ವಿಜುವಲೈಸ್ ಮಾಡಿದ್ರೆನಾ, ಅಥವಾ ನಾವು ಬುಕ್ಕಲ್ಲಿ ಕಲಿಯುವಂಥದ್ದು ಜಾಸ್ತಿ ಮೈಂಡಲ್ಲಿ ಉಳಿಯಬಹುದು? ಇಲ್ಲ, ನಾವು ಹೇಳುವಂಥದ್ದು ನೀವು ಕಲ್ತದ್ದು ನಿಮಗೆ ಯೂಸ್ ಆಗ್ತದೆ. ಅಂದರೆ ಈಗ ಮೊಬೈಲಲ್ಲಾಗಲಿ ಅಥವಾ ಪಠ್ಯಪುಸ್ತಕದಲ್ಲಾಗಲಿ ಇದನ್ನು ನೀವು ಓದಿ ನೋಡಿ ಅನುಭವಿಸಿ ನಿಮ್ಮದೇ ಆದ ಒಂದು ನೋಟ್ಸ್ಗಳನ್ನು ಮಾಡಿಕೊಂಡ್ರೆ ಆ ನೋಟ್ಸನ್ನು ಇನ್ನೊಬ್ಬನಿಗೆ ಚಂದದಲ್ಲಿ ಹೇಳಿಕೊಟ್ರೆ ಅದು ನಿಮ್ಮ ನೆನಪಿನಲ್ಲಿ ಹೆಚ್ಚು ಉಳಿತದೆ. ಯಾವುದನ್ನೇ ಆಗಲಿ, ಈಗ ಪಾಠ ಮಾಡಿರುವಂಥದ್ದು ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ನೋಡಿರಿ ಅಥವಾ ನೀವು ಬ್ಲ್ಯಾಕ್ ಬೋರ್ಡಲ್ಲಿ ನೋಡಿಟ್ಕೊಂಡಿರಿ, ನೀವು ಅದರ ನೋಟ್ಸನ್ನು ಮಾಡದಿದ್ದರೆ ಅದು ನಿಮ್ಮ ಮನಸ್ಸಿನಲ್ಲಿ ಉಳಿಯುವ ಚಾನ್ಸಸ್ ಕಡಿಮೆ. ಶಾಲೆಯಲ್ಲಿ ಪವರ್ ಪಾಯಿಂಟಲ್ಲಿ ಕೊಟ್ಟಿರುವಂಥ ಅಥವಾ ನಿಮಗೆ ವಾಟ್ಸಪ್ಪಲ್ಲಿ ಬಂದಿರುವಂಥ ಶಾಲೆಯ ನೋಟ್ಸ್ಗಳು ನಿಮ್ಮ ಹತ್ರ ಇದ್ರೂ, ಪಾಠ ಪುಸ್ತಕ ನಿಮ್ಮ ಹತ್ರ ಇದ್ರೂ ಈ ನೋಟ್ಸ್ಗಳು ಪುಸ್ತಕದಲ್ಲೇ ಇರ್ತದೆ ಹೊರತು ಮೆದುಳಿಗೆ ಬರಬೇಕು ಅಂತ ಹೇಳಿದರೆ ನೀವು ನಿಮ್ಮ ರೀತಿಯಲ್ಲಿ ಓದಿ ಅದರಲ್ಲಿರುವಂಥ ಸಂಶಯಗಳನ್ನು ಪರಿಹಾರ ಮಾಡಿಕೊಂಡು ಅದನ್ನು ನಿಮ್ಮ ರೀತಿಯಲ್ಲಿ ಬರೆದಿಟ್ಟುಕೊಂಡ್ರೆ ಅದು ನಿಮ್ಮ ಪರೀಕ್ಷೆಗೆ ಮತ್ತು ನಿಮ್ಮ ಜೀವನಕ್ಕೆ ಉಪಯೋಗಕ್ಕೆ ಬರ್ತದೆ. ಉಪಯೋಗ ಆಗುತ್ತೆ. ಓಕೆ, ಇನ್ನು ಈ ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ಒಂದು ನಿದ್ದೆಯ ಒಂದು ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇರುತ್ತೆ? ಮನುಷ್ಯನಿಗೆ ಸಾಧಾರಣವಾಗಿ ಹೇಳೋದಿದ್ರೆ ಒಂದು ಸಣ್ಣ ಮಕ್ಕಳಿಗೆ 8 ರಿಂದ 10 ಗಂಟೆ, ಸ್ವಲ್ಪ ಎಡಲ್ಟ್ ದೊಡ್ಡವರಿಗೆ ಸಾಧಾರಣ 6 ರಿಂದ 8 ಗಂಟೆ ಬೇಕೇ ಬೇಕು. ಅಷ್ಟು ನಿದ್ರೆ ಬರದಿದ್ದರೆ ಏನಾಗ್ಬೋದು, ಅವನಿಗೆ ಆಯಾಸಗಳು ಹೆಚ್ಚಾಗ್ತವೆ. ಎಕ್ಸಾಮ್ ಟೈಮಲ್ಲಿ ಇದನ್ನು ಕಡಿಮೆ ಮಾಡಿ ಅಂತೇಳಿ ನಾವು ಹೇಳೋದಿಲ್ಲ. ನಿದ್ದೆ ನಮ್ಮ ಮೆಮೊರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಾವು ಕಲ್ತದ್ದು ಆರ್ಗನೈಸ್ಡ್ ಆಗಿ ಹೋಗಿಬಿಟ್ಟು ಒಂದು ಸ್ಟೋರಲ್ಲಿ ಕೂತ್ಕೊಳ್ಳುವಂಥದ್ದು ನಿದ್ರೆಗೆ ತುಂಬ ಕೆಲಸ ಇದೆ.
ಆ ನಿದ್ರೆಯನ್ನು ಕಡಿಮೆ ಮಾಡಿದರೆ ನೀವು ಓದಿರುವಂಥದ್ದು ಕರೆಕ್ಟಾಗಿ ಸ್ಟೋರ್ ಹೌಸಲ್ಲಿ ಶೆಲ್ಫಲ್ಲಿ ಕೂತ್ಕೊಳ್ಳೋದಿಲ್ಲ. ಒಂದು ಸಣ್ಣದಾಗಿ ಹೇಳಿದ್ದು, ಶೆಲ್ಫಲ್ಲಿ ಕೂತ್ಕೊಳ್ಳೋದಿಲ್ಲ. ಕರೆಕ್ಟಾಗಿ ನಿಮಗೆ ಆ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿಲ್ಲ ಅಂತ ಹೇಳಿದರೆ ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಬಂದಾಗ ನಿಮ್ಗೆ ಕರೆಕ್ಟಾಗಿ ಸ್ಟೋರ್ ಆಗಿದ್ದಿದ್ರೆ ಎಲ್ಲವೂ ಚಂದದಲ್ಲಿ ಹೊರ ತೆಗೆದು ನಿಮಗೆ ಬರೀಲಿಕ್ಕಾಗ್ತದೆ. ಒಂದು ವೇಳೆ ಅರೆಬರ ನಿದ್ರೆಯಲ್ಲಿ ಏನೇನೋ ಓದಿಕೊಂಡು ಹೋಗಿದ್ದಿದ್ರೆ ರೂಮಲ್ಲಿ ಹೋಗಿಬಿಟ್ಟು ರಾಶಿ ಬಿದ್ದಿರ್ತದೆ, ಆ ರಾಶಿಯಲ್ಲಿ ಹಿಕ್ಕಿಕೊಂಡು ಬರಲಿಕ್ಕೆ ಆಗೋದಿಲ್ಲ ನಿಮ್ಮ ಮನಸ್ಸಿಗೆ. ಆದ್ದರಿಂದ ಒಂದೊಂದು ಪಾಯಿಂಟ್ಗಳು 5 ಪಾಯಿಂಟಲ್ಲಿ 3 ಪಾಯಿಂಟ್ ನೆನಪಾಗ್ತದೆ, ಇನ್ನೊಂದೆರಡು ಎಲ್ಲಿದೆ ಏನಿದೆ ಗೊತ್ತಾಗೋದಿಲ್ಲ, ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಅಪೂರ್ಣತೆ ಅನ್ನುವಂಥದ್ದು ಅಪೂರ್ಣತೆಯಾಗಿ ಉಳ್ಕೊಳ್ತದೆ. ಅದಕ್ಕೆ ಮೊದಲಾಗಿ ನೀವು ಓದಿಕೊಳ್ಳಿ, ಸರಿಯಾಗಿ ಓದಿಕೊಳ್ಳಿ, ಮನನ ಮಾಡಿಕೊಳ್ಳಿ, ಮತ್ತು ರಾತ್ರಿ ಚೆಂದ ನಿದ್ದೆ ಮಾಡಿ. ಎಕ್ಸಾಮ್ ಟೈಮಲ್ಲೂ ಅಷ್ಟೇ ಒಳ್ಳೆಯ ನಿದ್ರೆ ಅನ್ನುವಂಥದ್ದು ನಿಮ್ಮ ನೆನಪಿನ ಅಂಶಗಳನ್ನು ಗುಣಮಟ್ಟದ ಓದನ್ನು ಮಾಡ್ತದೆ, ಇಲ್ಲದಿದ್ದರೆ ಮರ್ತು ಹೋಗ್ತದೆ. ಎಸ್ ಸರ್. ಸೊ ಡಾಕ್ಟರ್ ಒಂದು ಮಾತನ್ನು ಹೇಳಿದ್ರಿ, ಇಲ್ಲಿ ಜಾಸ್ತಿ ನಿದ್ದೆನೂ ಒಳ್ಳೆಯದಲ್ಲ, ಕಮ್ಮಿ ನಿದ್ದೆನೂ ಒಳ್ಳೆಯದಲ್ಲ. ಸೊ ಇನ್ನಷ್ಟು ನಾವು ಮಾಹಿತಿಯನ್ನು ನಾವು ತಗೊಳ್ಳುವ. ಅದಕ್ಕಿಂತ ಮುಂಚೆ ತಗೊಳ್ಳೋ ಒಂದು ಚಿಕ್ಕ ವಿರಾಮ. ಟೇಕ್ ಅ ಶಾರ್ಟ್ ಬ್ರೇಕ್. ಥ್ಯಾಂಕ್ ಯು. ವಿರಾಮದ ಬಳಿಕ ನಾವು ನೋಡ್ತಾ ಇದ್ವಿ ನಮಸ್ತೆ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಭಟ್ ಸರ್. ಸೊ ಆಲ್ರೆಡಿ ನಾವು ಮಾತನಾಡ್ತಿದ್ವಿ ಎಕ್ಸಾಮ್ ರಿಲೇಟೆಡ್ ತುಂಬಾ ವಿಷಯಗಳನ್ನು ನಾವು ಶೇರ್ ಮಾಡ್ತಾ ಇದ್ವಿ. ಸೊ ಡಾಕ್ಟರ್ ಆಗಲೇ ನೀವು ಒಂದು ಮಾತು ಬಂತು ನಿದ್ದೆ ವಿಷಯದಲ್ಲಿ. ಈ ನಿದ್ದೆ ವಿಷಯದಲ್ಲಿ ಇವತ್ತು ಎಷ್ಟೋ ಮಂದಿ ಏನು ಮಾಡ್ತಾರೆ, ಕೆಲವರು ಟಿಲ್ ನೈಟ್ ಓಲ್ ನೈಟ್ ಓದುವಂಥದ್ದು, ಅಂದರೆ ಟಿಲ್ 3 o'clock ಆಗಿರ್ಬೋದು, 4 o'clock. ಇನ್ನು ಕೆಲವು ವಿದ್ಯಾರ್ಥಿಗಳು ಬೆಳಗ್ಗೆ ಎದ್ದು ಓದುವಂಥದ್ದು. ಸೊ ಈ ಎರಡು ಹ್ಯಾಬಿಟಲ್ಲಿ ಯಾವ ಹ್ಯಾಬಿಟ್ ಆ್ಯಕ್ಚುಲಿ ತುಂಬ ಲೈಕ್ ಹೆಲ್ದಿ ಹ್ಯಾಬಿಟ್ ಅಂತ ಒಂದು ಹೇಳ್ಬೋದು? ಮೊದಲಾಗಿ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಬೆಳಗ್ಗಿನ ಓದು ಯಾವಾಗಲೂ ತುಂಬ ಚೆನ್ನಾಗಿರ್ತದೆ ಮತ್ತು ರಿಫ್ರೆಶಿಂಗ್ ಆಗಿರ್ತದೆ. ಮತ್ತು ಅವುಗಳು ಬೆಳಿಗ್ಗೆ ಎದ್ದಾಗ ನಮ್ಮ ಬ್ರೈನ್ ಇನ್ನೂ ಅಷ್ಟು ಟಯರ್ಡ್ ಆಗದೇ ಇರೋದ್ರಿಂದ ನೀವು ತೆಗೆದುಕೊಳ್ಳುವಂಥ ಮನಸ್ಸು ಸ್ವೀಕಾರ ಮಾಡುವಂಥದ್ದು ಸ್ವಲ್ಪ ಈಸಿಯಾಗಿರ್ತದೆ. ಯೂಶ್ವಲಿ ನಾವು ಹೇಳುವಂಥದ್ದು ಕಷ್ಟದ ಸಬ್ಜೆಕ್ಟ್ಗಳನ್ನು ಬೆಳಿಗ್ಗೆ ಓದಿಕೊಳ್ಳಿ, ಅದನ್ನು ನೀವು ಮೈಂಡ್ ಫ್ರೆಶ್ ಇರೋದ್ರಿಂದ, ನೀವು ಕ್ರಿಯೇಟಿವ್ ಆಗಿರೋದ್ರಿಂದ ನೀವು ಹೆಚ್ಚು ಬೇಗ ಅರ್ಥ ಮಾಡಿಕೊಳ್ತೀರಿ ಅಂತ ಹೇಳಿ. ಆದರೆ
ಯಾವಾಗಲೂ ಡಿಸ್ಟ್ರಾಕ್ಷನ್ಸ್ಗಳು ಕಡಿಮೆ ಇದ್ದಾಗ ನಾವು ಓದೋದು ಹೆಚ್ಚು. ಇದು ಹೆಚ್ಚಾಗಿ ರಾತ್ರಿ ಅವಧಿಯಲ್ಲಿ ಇದು ಹೆಚ್ಚು ಸಾಧ್ಯ ಆಗ್ತದೆ. ಯಾಕೆಂದರೆ ಹೊರಗಿನ ಡಿಸ್ಟ್ರಾಕ್ಷನ್ಸ್ಗಳು ಕಡಿಮೆ ಆಗ್ತದೆ, ನಮ್ಮ ಓದುವ ಅವಧಿಗಳು ಹೆಚ್ಚಾಗ್ತದೆ. ಆದ್ದರಿಂದ ಜನಗಳು ಮಧ್ಯರಾತ್ರಿವರೆಗೆ 3 ಗಂಟೆವರೆಗೆಲ್ಲ ಓದೋದು, ಮತ್ತು ಬೆಳಿಗ್ಗೆ ಕೆಲವರು ಬೆಳಿಗ್ಗೆ ಓದುವಂಥದ್ದು ಮಾಡ್ತಾರೆ. ಎರಡೂ ಸಾಮಾನ್ಯವಾಗಿ ಸಮಸ್ಯೆ ಇಲ್ಲ, ಬೆಳಗಿನ ಓದು ರಾತ್ರಿಯ ಓದಿಗಿಂತ ಒಳ್ಳೆಯದು. ಆದರೆ ನಿದ್ರೆ ಬಿಟ್ಟು ಓದುವಂಥದ್ದು ಸರಿಯಲ್ಲ. ಇದು ಮೊದಲನೇದು. ಎರಡನೇದು ಏನು ಅಂತ ಹೇಳಿದರೆ, ಎಕ್ಸಾಮು ನಿಮಗೆ ಯಾವ ಕಾಲದಲ್ಲಿದೆ ಅನ್ನುವಂಥದ್ರ ಮೇಲೆ ಹೋಗ್ತದೆ. ನಿಮಗೆ ಬೆಳಗಿನ ಅವಧಿಯಲ್ಲಿ ನಿಮಗೆ ಎಕ್ಸಾಮ್ ಇದೆ, ನೀವು ಒಂದು ಎಕ್ಸಾಮಿನ ಹಿಂದಿನ ದಿವಸದವರೆಗೂ ಮಧ್ಯರಾತ್ರಿವರೆಗೆ ಓದ್ತಾ ಇದ್ದೀರಿ ಅಂತೇಳಿ ಆದರೆ, ಮತ್ತು ದಿನನಿತ್ಯ ಆಮೇಲೆ ಮಲಗಿಬಿಟ್ಟು 9 ಗಂಟೆಗೆ ಏಳೋದು 10 ಗಂಟೆಗೆ ಏಳೋದೆಲ್ಲ ಮಾಡ್ತಾ ಇರ್ತಾರೆ. ಇದು ಕೆಲವರಿಗೆ ಸಮಸ್ಯೆ ಆಗಿಬಿಡ್ತದೆ. ಯಾಕೆಂದರೆ ಹಿಂದಿನ ದಿವಸದವರೆಗೂ ರಾತ್ರಿ 3 ಗಂಟೆವರೆಗೆ ಓದಿ ಬೆಳಿಗ್ಗೆ 9 ಗಂಟೆಗೆ ಎದ್ದವರು ಮರುದಿವಸ 7 ಗಂಟೆಗೆ ಎದ್ದುಬಿಟ್ಟು ಎಕ್ಸಾಮಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅಲ್ಲಿ ನಿದ್ರೆ ಬರ್ತದೆ. ಸೊ ಅಂಥದ್ದೇನಾದರೂ ನಿಮ್ಮಲ್ಲಿ ಅಡಚಣೆಗಳಿದ್ದರೆ 1 ವಾರ ಮೊದಲೇ ನಿಮ್ಮ ಓದುವ ಅವಧಿಗಳನ್ನು ಹಿಂದೆ ಮುಂದೆ ಮಾಡಿಕೊಳ್ಬೇಕು. ಅದಕ್ಕೆ ಸರಿಯಾದ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಎಕ್ಸಾಮ್ 9 ಗಂಟೆಗಿದೆ ಅಂತ ಹೇಳಿ ಆದರೆ ನೀವು ಎಷ್ಟೊತ್ತಿಗೆ ಎದ್ದು ರೆಡಿ ಆಗಬೇಕು, ಅದಕ್ಕೆ 1 ವಾರದ ಮೊದಲೇ ನೀವು ರೆಡಿ ಆಗಲಿಕ್ಕೆ ಶುರು ಮಾಡಬೇಕು. ಯಾಕಂದರೆ ದೇಹ ನೀವು ಹೇಳಿದಷ್ಟು ಬೇಗದಲ್ಲಿ ಒಗ್ಗಿಕೊಳ್ಳೋದಿಲ್ಲ. ಎಲ್ಲಿಯೋ ನಿದ್ರೆ ಮತ್ತೆಯೂ ಬರ್ತಾ ಇತ್ತು ಅಂತ ಹೇಳಿ ಆದರೆ ಎಕ್ಸಾಮ್ ಹಾಲಲ್ಲಿ ನಿದ್ದೆ ಬರುವುದಿಲ್ಲ ಅನ್ನುವಂಥದ್ದೇನಿಲ್ಲ. ನಾವು ಎಕ್ಸಾಮ್ ಹಾಲಲ್ಲಿ ನಿದ್ದೆ ಮಾಡಿದವರನ್ನು ನೋಡಿದ್ದೀವಿ. ಯಾಕಂದರೆ ಹಿಂದಿನ ರಾತ್ರಿ ಇಡೀ ಓದಿ ಮರುದಿವಸ ನಿದ್ದೆ ಅಲ್ಲಿ ಮಾಡುವಂಥದ್ದು. ಸೊ ನಿಮ್ಮ ಈ ನೈಟ್ ಔಟಿನ ಕಸರತ್ತುಗಳು ಏನಾದರೂ ಇದ್ದರೆ ಇದನ್ನು ಎಕ್ಸಾಮಿಗೆ 1 ವಾರ ಮೊದಲು ಮುಗಿಸ್ಕೊಳ್ಬೇಕು. ಯಾಕೆಂದರೆ ಅಲ್ಲಿ ನಿದ್ದೆ ಬಂದಾಗ ನೀವು ಕಣ್ಣು ತೆರೆದುಕೊಂಡೇ ನಿದ್ದೆ ಮಾಡುವಂಥ ಪರಿಸ್ಥಿತಿ ಬಂದು ಇರುವ ಒಂದು ಎಕ್ಸಾಮ್, ಫೈನಲ್ ಎಕ್ಸಾಮನ್ನು ಸುಮ್ಮನೆ ಈ ಥರ ಹುಡುಗಾಟಿಕೆಯಿಂದಾಗಿ ಕಳೆದುಕೊಳ್ಳುವಂಥದ್ದಾಗಬಾರ್ದು. 1 ವಾರದ ಮೊದಲು ಎಕ್ಸಾಮಿನ ಅವಧಿಗೆ ನೀವು ರೆಡಿ ಆಗಬೇಕು. ಓಕೆ, ಅಂದರೆ 1 ವೀಕ್ ಬಿಫೋರೇ ಒಂದು ಪ್ರಿಪರೇಷನ್ ನಾವು ಮಾಡಿ ಆಗಿರ್ಬೇಕು. ಎಕ್ಸಾಮಿಗೆ ಹೋಗುವ ಅವಧಿಗೆ ಸರಿಯಾಗಿ, ಅಂದರೆ 8 ಗಂಟೆಗೆ 7 ಗಂಟೆಗೆ ಎದ್ದು ಹೋಗುವಂಥದ್ದು, ಮಧ್ಯಾಹ್ನಕ್ಕಾದರೆ ಎಷ್ಟೊತ್ತಿಗೆ ನಾನು ರೆಡಿ ಇರಬೇಕನ್ನುವಂಥದ್ದು, ನಿಮ್ಮ ಹ್ಯಾಬಿಟ್ಸ್ಗಳು, ನಿಮ್ಮ ಅಭ್ಯಾಸಗಳು, ಓದುವ ಅವಧಿಗಳನ್ನೆಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ರೆಡಿ ಮಾಡಿರಬೇಕು. ಓಕೆ, ಇನ್ನು ಈ ಒಂದು ನಿದ್ದೆಗೋಸ್ಕರ ಎಷ್ಟೋ ಮಂದಿ ಹೆತ್ತವರು ಲೈಕ್ ಟೀ ಕೊಡುವಂಥದ್ದು ಅಥವಾ ಕಾಫಿ, ಅಂದರೆ ಮಿಡ್ ನೈಟ್ 2 ಗಂಟೆಗೆ ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ಒಂದು ಟೀ ತಂದು ಕೊಡುವಂಥ, ಅಥವಾ ಬೆಳಿಗ್ಗೆ ಮಾರ್ನಿಂಗ್ ಎದ್ದ ಕೂಡಲೇ ಟೀ. ಸೊ ಈ ಒಂದು ಟೀ ಹ್ಯಾಬಿಟ್ ಆಗಿರ್ಬೋದು ಅಥವಾ ಕಾಫಿ ಹ್ಯಾಬಿಟ್, ಅಂದರೆ ಟೀ ಮತ್ತು ಕಾಫಿಯಲ್ಲಿ ನಿಕೋಟಿನ್, ಕೆಫೆನ್ ಇರುವಂಥದ್ದು ಆಲ್ಮೋಸ್ಟ್ ನಮ್ಗೆ ಗೊತ್ತಿರುವಂಥದ್ದು. ಸೊ ಇದೊಂದು ಎಷ್ಟರ ಮಟ್ಟಿಗೆ ಒಂದು ಬ್ರೈನಿಗೆ ಲೈಕ್ ಎಫೆಕ್ಟ್ ಕೊಡ್ಬೋದು? ಸಣ್ಣ ಮಟ್ಟಿಗೆ ಚಹಾ ಅನ್ನುವಂಥದ್ದು, ಕಾಫಿ ಅನ್ನುವಂಥದ್ದು ನಿಮ್ಮ ನಿದ್ರೆಯ ಅಂಶವನ್ನು ಕಡಿಮೆ ಮಾಡ್ತದೆ. ಆದರೆ ಇದು ಓವರ್ ಡೋಸು, ಅಂದರೆ ನೀವು ಹೆಚ್ಚು ತಗೊಂಡ್ರೆ ಅದರಿಂದಾಗಿ ಏನಾಗ್ತದೆ ಅಂದರೆ ನಿಮ್ಮ ಭಯ ಮತ್ತು ಆತಂಕ ಹೆಚ್ಚಾಗ್ತದೆ. ಸೊ ಸಣ್ಣ ಮಟ್ಟಿಗೆ ಕಡಿಮೆ ಮಾಡುವಂಥದ್ದು ಮತ್ತು ಮುಂದೊಂದು ದಿವಸ ನಿಮ್ಮ ಸಮಸ್ಯೆಯನ್ನು ತಂದು ಕೊಡ್ಬೋದು. ನೀವು ಆಲ್ರೆಡಿ ಭಯದಲ್ಲಿದ್ದವರಿಗೆ ಕೆಲವೊಮ್ಮೆ ಕೆಫಿನ್ ತೆಗೆದುಕೊಂಡ್ರೆ ಇನ್ನೂ ಭಯ ಹೆಚ್ಚಾಗ್ತದೆ. ಓಕೆ, ಆದ್ದರಿಂದ ಈ ಚಹಾ ಮತ್ತು ಕಾಫಿಗೆ ಅಷ್ಟು ಡಿಪೆಂಡ್ ಆಗುವಂಥದ್ದು ಒಳ್ಳೆಯದಲ್ಲ. ಐಡಿಯಲ್ ಏನು ಅಂತ ಹೇಳಿದರೆ, ಮಾದರಿಯಾಗಿರೋದು ಅಂತ ಹೇಳಿದರೆ ನೀವು ಯಾವುದೇ ರೀತಿಯ ಚಟಗಳಿಗೆ, ಯಾವುದೇ ರೀತಿಯ ಇಂತಹ ಒಂದು ಅಭ್ಯಾಸಗಳಿಗೆ ತೊಡೆದುಕೊಳ್ಳೋದು ಬೇಡ. ಎರಡನೇದ್ದೇನು ಅಂತ ಹೇಳಿದರೆ, ಕೆಲವರಲ್ಲಿ ಈಗ ಮನೆಯಲ್ಲಿ ತಂದೆ ತಾಯಿಯವರು ಆ ಕಡೆ ಈ ಕಡೆ ಹೋಗಿರ್ತಾರೆ, ಓದಲಿಕ್ಕೆ ಅಂತೇಳಿ ಶುರು ಮಾಡಿ ಆ ಓದಲಿಕ್ಕೋಸ್ಕರ ಟೀ ಕಾಫಿ ಮಾಡೋದು ಅಂಥೇಳಿ ಈ ಟೀ ಕಾಫಿ ಮಾಡೋದ್ರಲ್ಲಿ ಅವರ ಟೈಮು ಓದೋದಕ್ಕಿಂತ ಹೆಚ್ಚು ತಗೊಳ್ತಾರೆ. ಸೊ ಇದು ಆಗಬಾರ್ದು. ಮತ್ತು ರಾತ್ರಿ ಹೊತ್ತು ಎಚ್ಚೆತ್ತುಕೊಳ್ಳಿಕ್ಕೋಸ್ಕರ ಟೀ ಕಾಫಿ ಮಾಡೋದು, ಕುಡಿಯೋದು ಅಂತ ಹೇಳಿಬಿಟ್ಟು ಈ ಹಗಲು ರಾತ್ರಿ ಟೀ ಕಾಫಿ ತೆಗೆದುಕೊಂಡು ತುಂಬ ಜನರಿಗೆ ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು, ಅದರಿಂದಾಗಿ ಅವರಿಗೆ ಎಕ್ಸಾಮಿಗೆ ಕಷ್ಟ ಆಗುವಂಥದ್ದು, ಇನ್ನೊಂದು ರೀತಿಯ ಕಾಯಿಲೆಗೆ ಕಾರಣ ಆಗ್ತದೆ. ಯಾಕಂದರೆ ಕಾಫಿ ಟೀಗಳು ಹೊಟ್ಟೆಗೆ ಅಷ್ಟು ಒಳ್ಳೆಯದಲ್ಲ. ಅದು ಖಾಲಿ ಹೊಟ್ಟೆಗೆ ತೆಗೆದುಕೊಂಡಾಗ ಇನ್ನೂ ಸಮಸ್ಯೆ ಆಗ್ತದೆ. ಅತಿಯಾಗಿ ತೆಗೆದುಕೊಂಡಾಗ ಆಲ್ರೆಡಿ ಅವನು ಆತಂಕದಲ್ಲಿದ್ದಾಗ ಅದು ಗ್ಯಾಸ್ಟ್ರೈಟಿಸ್ಗೊಂದು ಕಾರಣ ಆಗ್ತದೆ. ಇದರಿಂದಾಗಿ ಅವನಿಗೆ ಓದಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಅಭ್ಯಾಸಗಳಿದ್ದರೆ ಮಿತದಲ್ಲಿ ಅದನ್ನು ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಯೂಸ್ ಮಾಡಲಿಕ್ಕೆ ಶುರು ಮಾಡಿ. ಅಂಥ ಟೀ ಕಾಫಿಯ ಆಧಾರದಲ್ಲಿ ಓದುವಂಥದ್ದು ಬೇಡ. ಅದು ಇನ್ನೊಂದು ರೀತಿಯಲ್ಲಿ ನಿಮಗೆ ಸಮಸ್ಯೆಯನ್ನು ತಂದು ಕೊಡ್ಬೋದು. ಆದರೆ ನಿಮ್ಮ ಏನು ದೇವರು ಕೊಟ್ಟಿರುವಂಥ ನಮ್ಮ ಬಲಗಳಿದೆಯೋ ಅದರ ಮೂಲಕ ಮಾತ್ರ ನಾವು ಕಲಿಯುವುದನ್ನು ಪ್ರಯತ್ನ ಮಾಡಬೇಕು. ಓಕೆ, ಇನ್ನು ಈ ಒಂದು ಎಕ್ಸಾಮ್ ಟೈಮಲ್ಲಿ ನಮ್ಮ ಫುಡ್ ಹ್ಯಾಬಿಟ್, ಅಂದರೆ ಕೆಲವರು ಏನು ಮಾಡ್ತಾರೆ, ಓದುವ ಒಂದು ಅರ್ಜೆನ್ಸಿಯಲ್ಲಿ ನೈಟ್ ಫುಡ್ ಸ್ಕಿಪ್, ಇನ್ನು ಕೆಲವರಂತೂ ಲೈಕ್ ಬೆಳಿಗ್ಗೆ ಒಂದು ದೋಸೆ ತಿನ್ಕೊಂಡು ಓಡುವಂಥದ್ದು. ಈ ಒಂದು ಫುಡ್ ಸ್ಕಿಪ್ ಮಾಡೋದ್ರಿಂದ ಅವರ ಒಂದು ಹೆಲ್ದಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅವರ ಹೆಲ್ತಿಗೆ? ಅದು ಎಕ್ಸಾಮ್ ಟೈಮಲ್ಲಿ ಫುಡ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಮೊದಲಾದ ಕಾರಣ ಏನು ಅಂತ ಹೇಳಿದರೆ, ಯಾವುದೇ ಟೆನ್ಷನ್ಗಳಿದ್ದಾಗ, ಸ್ಟ್ರೆಸ್ ಇದ್ದಾಗ ಅಥವಾ ಭಯ ಆತಂಕಗಳು ತುಂಬ ಸಮಯದಿಂದ ಇದ್ದಾಗ ಅವನ ಇಮ್ಯುನಿಟಿ ಕಡಿಮೆ ಆಗ್ತದೆ. ಇಮ್ಯುನಿಟಿ ಕಡಿಮೆ ಆದಾಗ ಅವನಿಗೆ ಇನ್ಫೆಕ್ಷನ್ಗಳಾಗುವಂಥ ಚಾನ್ಸಸ್ ಹೆಚ್ಚು, ರೋಗಗಳು ಬರುವಂಥ ಚಾನ್ಸಸ್ ಹೆಚ್ಚು. ಹೀಗಿರುವ ಪರಿಸ್ಥಿತಿಯಲ್ಲಿ ನಾವು ಆಲ್ರೆಡಿ ಇದ್ದೀವಿ. ಯಾಕಂದರೆ ನಾವು ಎಕ್ಸಾಮ್ ಅನ್ನುವಂಥದ್ದು ಸ್ಟ್ರೆಸ್, ಎಲ್ಲರಿಗೂ ಸ್ಟ್ರೆಸ್ಸೇ ಅದು.
ಈ ಸ್ಥಿತಿಯಲ್ಲಿರುವಾಗ ನಾವು ಫುಡ್ಡನ್ನು ತೆಗೆದುಕೊಳ್ತಿದ್ರೆ ಕಾಲಕ್ಕೆ ಸರಿಯಾಗಿ ಫುಡ್ ತಗೊಳ್ಳಿಲ್ಲ ಅಂತ ಹೇಳಿದರೆ ದೇಹ ಇನ್ನೂ ನಿತ್ರಾಣ ಆಗ್ತದೆ, ನಿಮ್ಮ ಇಮ್ಯುನಿಟಿ ಇನ್ನೂ ಕಡಿಮೆ ಆಗ್ತದೆ. ಎಕ್ಸಾಮಿಗೆ ಸ್ವಲ್ಪ ದಿವಸಗಳಿರುವಾಗ ನಿಮ್ಮ ಇಮ್ಯುನಿಟಿ ತುಂಬ ಕಡಿಮೆ ಆಗಿದ್ದಾಗ ನಿಮಗೆ ಯಾವುದೇ ಇನ್ಫೆಕ್ಷನ್ ಆದ್ರೂ ಅದನ್ನು ತಡೆದುಕೊಳ್ಳುವ ಸಾಮರ್ಥ್ಯ ದೇಹದಲ್ಲಿ ಕಡಿಮೆ ಇರೋದ್ರಿಂದ ಪರೀಕ್ಷಾ ಭಯ ಏನು ಹೇಳ್ತಾ ಇದ್ದೀವೋ ಆ ಪರೀಕ್ಷಾ ಜ್ವರವೇ ಆಗಿ ಬಂದುಬಿಡ್ತದೆ. ಆ ಜ್ವರ ಅನ್ನುವಂಥ ಸತ್ಯ ಆಗ್ತದೆ. ಸೊ ಎಕ್ಸಾಮ್ ಟೈಮಲ್ಲಿ ಎಲ್ರಿಗೂ ಗೊತ್ತಿರುವಂಥದ್ದು ಬಾಯಿ ಹುಣ್ಣು ಹೆಚ್ಚಾಗುವಂಥದ್ದು, ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು, ಸಣ್ಣ ಮಟ್ಟಿನ ಜ್ವರ ಬರುವಂಥದ್ದು, ಡಯರಿ ಆಗುವಂಥದ್ದು ಇಂಥದ್ದು ಸಾಮಾನ್ಯ. ಇದು ಕಾರಣ ಇಲ್ಲದೆ ಅಲ್ಲ, ಅಥವಾ ಅದು ಪೂರ್ತಿ ಸೈಕಲಾಜಿಕಲ್ ಅಲ್ಲ. ಅವನ ಇಮ್ಯುನಿಟಿ ಕಡಿಮೆ ಆಗ್ತದೆ, ಆತಂಕ ಹೆಚ್ಚಾಗಿರ್ತದೆ, ಸ್ಟ್ರೆಸ್ ಹೆಚ್ಚಾಗಿರ್ತದೆ. ಇದರಿಂದಾಗಿ ಅವನಿಗೆ ಈ ಕಾಯಿಲೆಗಳು ಆ ಸಮಯದಲ್ಲಿ ಕಂಡುಕೊಳ್ಳೋದು ಹೆಚ್ಚು. ಇದನ್ನು ಕಡಿಮೆ ಮಾಡಬೇಕು ಅಂದರೆ ಏನು? ಮೊದಲಾಗಿ ನಮ್ಮಿಂದ ಫುಡ್ ಮತ್ತು ವಾಟರ್ ಇದನ್ನು ಕರೆಕ್ಟಾಗಿ ತೆಗೆದುಕೊಳ್ಳುವಂಥದ್ದು, ಕಾಲಕ್ಕೆ ತೆಗೆದುಕೊಳ್ಳುವಂಥದ್ದು, ದೇಹವನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥದ್ದು, ವ್ಯಾಯಾಮ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಇದು ಎಕ್ಸಾಮ್ ಟೈಮಲ್ಲಿ ಹೆಚ್ಚು ನಿಮಗೆ ಬೇಕಾಗಿರುವಂಥದ್ದು. ಅದನ್ನು ನೀವು ಓದುವಿಕೆ ಪ್ರಾಮುಖ್ಯತೆ ಕೊಟ್ಟು ನಿಮ್ಮ ದೇಹವನ್ನು ನೆಗ್ಲೆಕ್ಟ್ ಮಾಡಿದರೆ ದೇಹದ ಸಮಸ್ಯೆಗಳು ನಿಮ್ಮ ಓದುವಿಕೆಯನ್ನು ತೊಂದರೆ ಕೊಡ್ತದೆ. ನಿಮ್ಮ ಎಕ್ಸಾಮಿಗೆ ಅದು ಬಾಧಕ ಆಗಿ ಪರಿಗಣಿಸ್ತದೆ. ಆದ್ದರಿಂದ ಕಾಲಕ್ಕೆ ಸರಿಯಾಗಿ ಊಟ, ಒಳ್ಳೆಯ ಊಟ ಅಂದರೆ ಚೆನ್ನಾಗಿ ಇರುವಂಥ ಊಟ, ಅಂದರೆ ಹೆಚ್ಚು ಸಾಂಬಾರು ಹಾಕಿರುವಂಥದ್ದು, ಹೆಚ್ಚು ಸಾಂಬಾರು ಪದಾರ್ಥ ಹಾಕಿರುವಂಥ, ಸ್ಪೈಸಸ್ ಹಾಕಿರುವಂಥದ್ದು, ಖಾರದ್ದು ಅಥವಾ ಎಲ್ಲಿಂದರೂ ಹೊರಗೆ ತಂದಿರುವಂಥ ಊಟಗಳನ್ನು ಕಡಿಮೆ ಮಾಡಿ. ಯಾಕಂತ ಹೇಳಿದರೆ ಇದರಿಂದ ದೇಹಕ್ಕೆ ಸಮಸ್ಯೆ ಆಗುವ ಚಾನ್ಸಸ್ಗಳು ಹೆಚ್ಚು. ಬರೀ ಪರೀಕ್ಷೆಗೆ 2 ದಿವಸ ಇರುವಾಗ ಎಲ್ಲಿ ಹೊರಗಿಂದ ನೀವು ತರಿಸ್ಕೊಂಡಿಂಥ ಊಟವನ್ನು ಮಾಡಿ ಅದರಲ್ಲಿ ಫುಡ್ ಪಾಯ್ಸನಿಂಗ್ ಆಯಿತು ಅಂತ ಹೇಳಿದರೆ ಮೊದಲೇ ನಮಗೆ ಶಕ್ತಿ ಇಲ್ಲ ಆಯಿತು ಅಂತ ಹೇಳಿದರೆ ಎಕ್ಸಾಮನ್ನು ಕಳೆದುಕೊಳ್ತೀವಿ. ಮನೆಯ ಊಟ, ಚೆನ್ನಾಗಿರುವ ಊಟ ಮತ್ತು ಒಳ್ಳೆ ಸತ್ವಭರಿತವಾಗಿರುವಂಥ ಊಟವನ್ನು ಮಾಡಿ ಅದರಿಂದ ದೇಹವನ್ನು ಕಾಪಾಡಿಕೊಳ್ಳಿ. ಎಕ್ಸಾಮನ್ನು ನೀವು ಒಳ್ಳೆ ರೀತಿಯಲ್ಲಿ ಬರೀಬೋದು. ಓಕೆ. ಈ ನೈಟ್ ಟೈಮಲ್ಲಿ ಹೆವಿ ಫುಡ್ ತಿನ್ನುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸೈಡ್ ಎಫೆಕ್ಟ್? ಹೆವಿ ಫುಡ್ ಇನ್ನೊಂದು ರೀತಿಯಲ್ಲಿ ನಿಮಗೆ ತೊಂದರೆ ಕೊಡ್ತದೆ. ಯಾವಾಗ ಹೊಟ್ಟೆಗೆ ಹೆಚ್ಚು ಫುಡ್ ಹೋಗ್ತದೋ ಬ್ಲಡ್, ನಮ್ಮ ಬ್ಲಡ್ ಕರೆಕ್ಟಾಗಿ ದೇಹದ ಎಲ್ಲ ಅಂಗಗಳಿಗೆ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಯಾವ ಅಂಗದಲ್ಲಿ ಹೆಚ್ಚು ಕೆಲಸ ಇರ್ತದೋ ಅದಕ್ಕೆ ಹೆಚ್ಚು ಸರ್ಕ್ಯುಲೇಟ್ ಆಗ್ತದೆ. ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ತುಂಬ ಫುಡ್ ತಗೊಂಡ್ರಿ ಅಂತ ಹೇಳಿದರೆ ನಿಮ್ಮ ಮೆದುಳಿಗೆ ಹೋಗುವಂಥ ಸ್ವಲ್ಪ ರಕ್ತ ಹೊಟ್ಟೆಯ ಕಡೆ ಡೈವರ್ಟ್ ಆಗ್ತದೆ. ಮೆದುಳಿಗೆ ಸ್ವಲ್ಪ ನಿದ್ರೆ ಬರ್ತದೆ. ನಿಮ್ಮ ಹೊಟ್ಟೆಯಲ್ಲಿ ರಕ್ತ ಹೆಚ್ಚು ಹೋಗ್ತದೆ. ಅಂದರೆ ಹೆಚ್ಚು ಊಟ ಮಾಡಿದರೆ ನಿಮಗೆ ನಿದ್ರೆ ಬರುವಂಥ ಚಾನ್ಸಸ್ ಹೆಚ್ಚು. ಅದರಲ್ಲಿ ಸಕ್ಕರೆ ಅಂಶ ಹೆಚ್ಚು ತಿಂದರೆ ನಿದ್ರೆ ಬರುವಂಥ ಚಾನ್ಸಸ್ ಹೆಚ್ಚು. ನಿಮಗೆ ಓದಲಿಕ್ಕೆ ಹೆಚ್ಚು ಆಗೋದಿಲ್ಲ. ಆದ್ದರಿಂದ ಊಟವನ್ನು ಸಣ್ಣ ಪ್ರಮಾಣದಲ್ಲಿ ನಿಗದಿತ ಅವಧಿಯಲ್ಲಿ ಬೇಕಾದ್ರೆ 3 ಸರಿ ಊಟ ಮಾಡುವವರು 4 ಸರಿ ಮಾಡಿದರೂ ಪರವಾಗಿಲ್ಲ. ಆದರೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು 1 ಗಂಟೆ ಮಲಗ್ತೀನಿ ಅಂತೇಳಿ ಹೇಳದೇ ಇರುವಂಥ ಚಾನ್ಸಸ್ ಹೆಚ್ಚು. ಓಕೆ. ಅಂದರೆ ಜಾಸ್ತಿ ಫುಡ್ ಜಾಸ್ತಿ ನಿದ್ದೆ ಬರ್ತದೆ ಇಮಿಡಿಯೇಟ್ಲಿ. ನೀವು ಬೇಕಾದ್ರೆ ಪಾಯಸದ ಊಟ ಮಾಡಿ ನೋಡಿ, ನಿದ್ದೆ ಹೆಚ್ಚು ಬರುತ್ತೆ. ಎಸ್ ಸರ್, ಎಸ್ ಸರ್. ಸಕ್ಕರೆ ಅಂಶ ಇದ್ದಾಗ. ಹಾಂ ಸರ್. ಇವತ್ತಿನ ಸೋಷಿಯಲ್ ಮೀಡಿಯಾ, ಈ ಒಂದೆಂಥ ಫೇಸ್ಬುಕ್, ಇವತ್ತು ಎಲ್ಲ ಸ್ಟೂಡೆಂಟ್ಸ್ ಕೂಡ ಆಲ್ರೆಡಿ ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಸ್ಟಾ ಆಗಿರ್ಬೋದು, ಏನು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೆಂತ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿರ್ತಾರಂದ್ರೆ ಎಕ್ಸಾಮ್ ಟೈಮಲ್ಲಿ ಬುಕ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮೊಬೈಲ್. ಇವತ್ತಿನಂತೂ ಎಲ್ಲ ಸ್ಟೂಡೆಂಟ್ಸ್ ಹತ್ರ ಕೂಡ ಆಲ್ರೆಡಿ ಮೊಬೈಲ್ ಇದೆ. ಸೊ ಈ ಒಂದು ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾ ಎಷ್ಟರ ಮಟ್ಟಿಗೆ ಆ್ಯಕ್ಚುಲಿ ಸ್ಟೂಡೆಂಟ್ಸ್ನವರಿಗೆ ಒಂದು ಲೈಕ್ ಬೆಳವಣಿಗೆ ಕೊಡ್ತಿರುವಂಥದ್ದು ಅಥವಾ ಸೈಡ್ ಎಫೆಕ್ಟ್ ಕೊಡ್ತಿರುವಂಥದ್ದು? ನಾನು ಪರೀಕ್ಷೆಗೆ ಸಂಬಂಧಪಟ್ಟ ಹೇಳ್ತೇನೆ, ಕಾನ್ಸಂಟ್ರೇಷನ್ ಅನ್ನುವಂಥದ್ದನ್ನು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ. 2 ಕೆಲಸವನ್ನು ಮನಸ್ಸು ಒಂದೇ ಸರಿ ಮಾಡೋದಿಲ್ಲ, ಒಂದೇ ಕೆಲಸವನ್ನು ಮಾಡುವಂಥದ್ದು. ಅದು ಓದುವುದಂತೂ ತುಂಬ ಕಷ್ಟದ ಕೆಲಸ. ನಾವು ಅದನ್ನು ಎಕ್ಸಾಮಿಗೆ ಹತ್ತಿರ ಬರ್ತಾ ಇರುವಾಗ ಸ್ವಲ್ಪ ನಾವು ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಇರ್ತದೆ. ನಮ್ಮದು ಓದುವಂಥ ಶಕ್ತಿ ಹೆಚ್ಚಾಗ್ತದೆ. ನ್ಯಾಚುರಲ್. ಅದು ಸ್ವಲ್ಪ ಭಯವೂ ಇದೆ, ಪ್ರಿಪೇರ್ ಆಗಬೇಕು ಅಂತಲೂ ಇದೆ. ಅದಕ್ಕೆ ಸರಿಯಾಗಿ ನಾವು ಮೋಟಿವೇಟೆಡು ಇದ್ದೀವಿ. ಆಗಿರುವಾಗ ನಿಮ್ಮ ಪಕ್ಕದಲ್ಲಿ ಇನ್ನೊಂದು ಡಿಸ್ಟ್ರಾಕ್ಷನ್ ಇತ್ತು ಅಂತ ಹೇಳಿ ಆದರೆ ಇದು ನಿಮ್ಮ ಇದ್ದ ಕಾನ್ಸಂಟ್ರೇಷನನ್ನು ಕಡಿಮೆ ಮಾಡ್ತದೆ. ಯಾವಾಗಲೂ ಕಷ್ಟಪಟ್ಟು ನಾವು ಓದ್ಲಿಕ್ಕೆ ಶುರು ಮಾಡಿರ್ತೀವಿ, ಆಗ ಏನೋ ಒಂದು ಈ ಕಡೆ ಇನ್ನೊಂದು ಡಿಸ್ಟ್ರಾಕ್ಷನ್ ಬಂತು ಅಂತ ಹೇಳಿದರೆ ನಿಮ್ಮ ಓದುವ ಗಮನ ಅದರ ಕಡೆ ಹೋಗ್ತದೆ. ಇನ್ನೊಂದು ಸರಿ ಇಲ್ಲಿಗೆ ಬರಲಿಕ್ಕೆ ಕಷ್ಟ ಆಗ್ತಾ ಇರ್ತದೆ. ಒಂದು ಮಾದರಿಯಲ್ಲಿ ಹೇಳುವುದಾದರೆ ಓದುವ ಸಮಯದಲ್ಲಿ ಯಾವುದೇ ನಿಮ್ಮ ಗ್ಯಾಜೆಟ್ಗಳನ್ನು ನಿಮ್ಮ ಹತ್ರ ಇಟ್ಕೊಳ್ಬೇಡಿ, ನಿಮ್ಮ ಕೈಗೆಡಕುವ ಜಾಗದಲ್ಲೂ ಇಟ್ಕೊಳ್ಬೇಡಿ. ಅದನ್ನು ಇನ್ನೊಂದು ಕಡೆಯಲ್ಲಿ ಇಡಿ. ಅಂದರೆ ಆ ರೂಮಿನೊಳಗಡೆ ಇರೋದು ಬೇಡ. ಅದು ಸೌಂಡ್ ಮಾಡೋದು ಬೇಡ, ಅದು ವೈಬ್ರೇಷನ್ ಆಗೋದು ಬೇಡ, ನೋಟಿಫಿಕೇಷನ್ ಕಳಿಸೋದು ಬೇಡ. ಅದು ನೀವು ಓದುವಷ್ಟು ಹೊತ್ತು ಅದು ಹೊರಗೆ ಬರಬಾರ್ದು. ಹಾಗಿದ್ದರೆ ಮಾತ್ರ ಅಷ್ಟೊತ್ತು ಓದಲಿಕ್ಕೆ ಆಗ್ತದೆ. ಇಷ್ಟು ಅವರ್ ಅದು ಬರುವುದಿಲ್ಲ ಅಂಥೇಳಿ ಬೇಕಾದ್ರೆ ಅದನ್ನು ಲಾಕ್ ಮಾಡಿಡಿ, ಇಲ್ಲಾಂದರೆ ಪೇರೆಂಟ್ಸ್ ಹತ್ರ ಕೊಡಿ. ಎಕ್ಸಾಮಿಗೆ ಓದುವುದಕ್ಕಿಂತ ಮಹತ್ತರವಾಗಿರುವಂಥದ್ದು ಮತ್ತು ಜೀವನದಲ್ಲಿ ಬೇರೊಂದು ಏನೂ ನಡೆಯುವುದಿಲ್ಲ. ಎಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾಗಳನ್ನು ಐಡಿಯಲಿಸ್ಟಾಗಿ ಹೇಳೋದಿದ್ರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನು ಅಟ್ಲೀಸ್ಟ್ ಎಕ್ಸಾಮ್ ಟೈಮಲ್ಲಿ ಅದನ್ನು ಲಾಗ್ ಆಫ್ ಆಗಿ ಮ್ಯೂಟ್ ಆಗಿರಿ, ಅಥವಾ ಅದನ್ನು ಅಷ್ಟು ದಿವಸಕ್ಕೆ ಲಾಗ್ ಆಫ್ ಆಗಿ ಬೇಡ. ಅದು ಮುಗಿಸಿದ ಮೇಲೆ ಮತ್ತೆ ತುಂಬ ಇದೆ. ನಿಮ್ಮ ಜೀವನದ ಕಥೆಯನ್ನು ಶೇರ್ ಮಾಡಿಕೊಳ್ಳಿಕ್ಕೆ ನೀವೇ ಇರ್ತೀರಾ.
ಅದನ್ನು ಬಿಟ್ಟು ನೀವು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡು ಇನ್ನೊಬ್ಬರ ಕತೆ ನೋಡಿಕೊಂಡು ನಿಮ್ಮ ಜೀವನದಲ್ಲಿ ಏನೂ ಕತೆ ನಡೆಯುವುದೇ ಇಲ್ಲ ಅಂತ ಹೇಳಿ ಆದರೆ ನೀವು ಬರೀ ಪ್ರೇಕ್ಷಕರಲ್ಲಿರ್ತೀರೋ ಸ್ಟೇಜಲ್ಲಿರ್ತೀರೋ. ಸ್ಟೇಜಲ್ಲಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ದಿವಸ ದೂರ ಮಾಡಲೇಬೇಕು. ಓಕೆ, ಇನ್ನು ಈ ಗೇಮಿಂಗ್ ಇವತ್ತಿನಂತೂ ಒಂದು ಟೈಮ್ ಅಂತ ಇತ್ತು, ಎಷ್ಟೋ ಮಂದಿ ಮಕ್ಕಳು ಹೊರಗಡೆ ಹೋಗಿ ಆಟ ಆಡುವಂಥದ್ದು. ಇವತ್ತು ಮೊಬೈಲಲ್ಲಿ ಮುಳುಗಿದ್ರೆ ಅಂತೂ ಅಲ್ಲಿಗೆ ಅವರ ಜೀವನ. ಸೊ ಈ ಒಂದು ಮೊಬೈಲ್ ಗೇಮಿಂಗ್ಸ್ ಅದು ಮೆಂಟಲಿ ಎಷ್ಟರ ಮಟ್ಟಿಗೆ ಒಂದು ಪ್ರೆಷರೈಸ್ ಒಂದು ಕೊಡ್ಬೋದು ಮಕ್ಕಳಿಗೆ? ಮೊದಲಾಗಿ ಹೇಳೋದಿದ್ರೆ ಕಾಮನ್ ಸೆನ್ಸಲ್ಲಿ ಹೇಳ್ಬೋದು, ನಿಮ್ಮ ಓದುವ ಅವಧಿಯನ್ನು ಕಸಿದುಕೊಳ್ತದೆ ಅದು. ಒಂದು ದಿವಸಕ್ಕೊಂದು 2 ಗಂಟೆಯಿಂದ 3 ಗಂಟೆ ಓದಬೇಕು ಅನ್ನುವಂಥ ಕ್ರಮ. ಎಕ್ಸಾಮ್ ಟೈಮಲ್ಲಿ ಅದನ್ನು 6 to 7 hours ಓದಲಿಕ್ಕೆ ಆಗ್ತದೆ. ಅದರಲ್ಲಿ ನೀವು ಪುನಃ ಅದರಲ್ಲಿ 3-4 ಗಂಟೆ ನೀವು ಓದ್ತೀರಿ ಅಂಥೇಳಿ, ಅದು ಮೊಬೈಲ್ ಫೋನಲ್ಲಿ ಆಡ್ತೀರಿ ಅಂಥೇಳಿ ಆದರೆ ಆ ಅಮೂಲ್ಯವಾದ ಸಮಯ ಹೋಗಿಬಿಡ್ತು. ಎರಡನೇದ್ದೇನಾಯಿತು, ಈ ಮೊಬೈಲ್ ಫೋನ್ ಅನ್ನುವಂಥದ್ದು, ಈ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಮೊಬೈಲ್ ಗೇಮ್ಸ್ಗಳಾಗಲಿ, ಇದರಲ್ಲಿರುವಂಥದ್ದೇನು ನಿಮ್ಮನ್ನು ಅಟ್ರಾಕ್ಟಿವ್ ಆಗಿ ಒಳಗೆ ಕರ್ಕೊಂಡು ಹೋದ್ಮೇಲೆ ಅದು ಹೊರಗೆ ಬರ್ಲಿಕ್ಕೆ ಬಿಡೋದಿಲ್ಲ. ಇದನ್ನು ನಾನು ಅದು ಆಟ ಆಡುವವನ ಜಾಣ್ಮೆ ಅಂತ ಹೇಳೋದಿಲ್ಲ, ಆ ಆಟದ ಸಾಫ್ಟ್ವೇರನ್ನು ಪ್ರಿಪೇರ್ ಮಾಡಿದಾನಲ್ಲ ಅವನ ಜಾಣ್ಮೆಗೆ ಕೊಡಬೇಕು. ನೀವು ಒಂದು ಸರಿ ಅದರೊಳಗೆ ಹೋದರೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ನಿಮ್ಮನ್ನು ಪ್ರೋಗ್ರಾಮ್ಡ್ ಆಗಿ ಅದರೊಳಗೆ ಮುಳುಗು ಹಾಗೆ ಮಾಡ್ತಾರೆ ಅವರು. ಆ ಮುಳುಗುದರಲ್ಲಿ ಆನಂದ ಪಡೋದೇನು ಬೇಡಿಲ್ಲ, ಯಾಕೆಂದರೆ ಅವ್ರು ಮಾಡಿದ್ದೇ ಅದಕ್ಕೆ, ನಾವು ಅದರೊಳಗೆ ಹೋಗಿರಬೇಕು, ಹೋದವ್ರು ಹೊರಗೆ ಬರಬಾರ್ದು ಅಂಥೇಳಿ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡು ನಿಮಗೆ ಜೀವನದ ಪ್ರಾಮುಖ್ಯತೆಗಳು ಕೆಲಸಗಳು ಬೇರೆ ಇರುವಾಗ ಅದನ್ನು ಮುಗಿಸ್ಕೊಂಡು ಅದಕ್ಕೆ ಬನ್ನಿ. ಎಕ್ಸಾಮ್ ಟೈಮಲ್ಲಿ ನಮಗೆ ಓದಲಿಕ್ಕೆ ಪುರ್ಸೋತಿರೋದ ಸಮಯದಲ್ಲಿ ಅದಕ್ಕೆ ಸಮಯ ಕೊಟ್ಟರೆ ನಾವೇ ದಡ್ಡರಾಗ್ತೀವಿ, ಮೂರ್ಖರಾಗ್ತೀವಿ. ಆದ್ದರಿಂದ ಪ್ರಿಯಾರಿಟಿಯನ್ನು ಸೆಟ್ ಮಾಡಿಕೊಂಡು ಆ 2-3 ತಿಂಗಳುಗಳ ಕಾಲ ಈ ಫೋನನ್ನು ತೆಗೆದುಬಿಟ್ಟು ನಿಮ್ಮ ಪೇರೆಂಟ್ಸ್ ಹತ್ರ ಕೊಟ್ಟರು ಅಥವಾ ಈ ಮೊಬೈಲ್ ಫೋನ್ಗಳಿಂದ, ಈ ಗೇಮ್ಸ್ಗಳಿಂದ ಹೊರಗೆ ಬರುವಂಥದ್ದು ಒಳ್ಳೆಯದು. ಮೊಬೈಲ್ ಫೋನ್ ಯಾವುದೇ ರೀತಿಯ ಸ್ಕಿಲ್ಗಳನ್ನು ಇನ್ಕ್ರೀಸ್ ಮಾಡೋದಿಲ್ಲ. ಅದರಲ್ಲಿ ಯಾವುದೇ ಹಂತಕ್ಕೆ ಹೋಗಿ ಮುಟ್ಟಿದ್ರೂ ನಾವುಗಳು ಅದರಿಂದ ಸಂಪಾದನೆ ಮಾಡುವಂಥದ್ದು ದೂರದ ವಿಚಾರ. ಲೆವೆಲ್ ಯಾವುದೇ ಮೇಲಕ್ಕೆ ಹೋಗಲಿ, ನಾನು ವರ್ಲ್ಡಲ್ಲಿ ಒಬ್ಬನಾಗ್ತಾನೆ 20 ಆಗ್ತಾನೆ ಅಂತೇಳಿ ಹೇಳಿದ್ರು, ಅದು ಎಲ್ಲೋ ವರ್ಲ್ಡಲ್ಲಿ 1-2 ಜನ ಆಗಿದ್ದಾರೆ. ಅದೇ ರೀತಿಯಲ್ಲಿ ಜೀವನದಲ್ಲಿ ಪ್ರತಿಯೊಂದು ಆಟೋಟದಲ್ಲೂ ಮಾಡಿದ್ದಾರೆ. ಸರ್, ಒಂದು ಕರೆ ರೆಡಿ ಆಗಿದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನು ಮಂಡ್ಯದಿಂದ ಸುಮಿತ್ರಾ. ಓಕೆ ಸುಮಿತ್ರಾ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ ಹತ್ರ ಕೇಳಿ. ಓಕೆ ಡಾಕ್ಟರ್ ನಮಸ್ತೆ. ನಮಸ್ತೆ ಡಾಕ್ಟರ್, ನನ್ನ ಕ್ವಶನ್ ಬಂದು, ಈಗ ಎಕ್ಸಾಮಿಗೆ 1 week ಅಥವಾ 2-3 days ಹಾಲಿಡೇಸ್ ಏನ್ ಕೊಡ್ತಾರೆ, ಕೆಲವು ಸತಿ ಹೀಗಾಗುತ್ತೆ 1 to 2 days ಅಥವಾ 3 days ಬಿಫೋರ್ ದಿ ಎಕ್ಸಾಮ್ ಓದ್ಲಿಕ್ಕೆ ಆಗುದಿಲ್ಲ. ಅದೇ ಎಕ್ಸಾಮ್ ಹಿಂದಿನ ದಿನ ಅವರೆಲ್ಲ ಎಕ್ಸಾಮ್ ಹಿಂದಿನ ದಿನದ ನೈಟ್ ಓದುವ ಅನ್ನೋ ಮನಸ್ಸಾಗುತ್ತೆ. ಇಲ್ಲದ್ರೆ ಅದಕ್ಕಿಂತ ಮುಂಚೆ ಕೆಲವು ಸತಿ ಎಕ್ಸಾಮಿಗೆ ಕೂರುವಾಗ ಅಥವಾ ಎಕ್ಸಾಮಿಗೆ ಓದುವಾಗ 2 to 3 days ಇರುವಾಗ ಅನ್ಸುತ್ತೆ ಇನ್ನು 2 days ಉಂಟಲ್ಲ, ಅಥವಾ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಅನ್ಸುತ್ತೆ ಏನೋ ಒಂಥರ ಭಯ. ಅದೇ 1 day ಇರುವಾಗ ಅಥವಾ 1 night ಇರುವಾಗ ಆ ತರ ಭಯ ಇರುವುದಿಲ್ಲ. ಯಾಕೆ ಡಾಕ್ಟರ್ ಹೀಗಾಗೋದು? ಇದು ಮನುಷ್ಯನ ಮಾನಸಿಕ ಸ್ಥಿತಿಯೇ ಹೀಗೆ. ನಮಗೆ ಯಾವ ಆತಂಕದ ವಿಚಾರಗಳಿದೆಯೋ, ಯಾವುದು ನಮಗೆ ಮಾಡಬೇಕು ಅಂತಿದೆಯೋ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಶುರು ಇರುವಾಗ ನಮಗಿರುವಂಥ ಉದಾಸೀನತೆ, ಇನ್ನು 2 ದಿವಸ ಇದೆಯಲ್ಲ ಅಂಥೇಳಿ ಹೇಳುವಂಥದ್ದು, ಮತ್ತು ಅದರ ಮಧ್ಯದಲ್ಲಿ ನಮಗಿರುವಂಥ ಡಿಸ್ಟ್ರಾಕ್ಷನ್ಗಳು, ಬೇರೆ ಎಲ್ಲ ಏನೇನೋ ಕಾಣಿಸ್ತದೆ. ಅದಕ್ಕೆ ನಾನು ಮೊದಲಾಗಿ ಹೇಳಿದ್ದು, ಓದುವುದು ಅನ್ನುವಂಥದ್ದು ಬದುಕಿನಲ್ಲಿರುವಂಥ ತುಂಬ ಕಷ್ಟದ ಕೆಲಸ. ಇದರಲ್ಲಿ ಒಳಗೆ ಹೋಗೋದು, ಅದರಲ್ಲಿ ತನ್ಮಯತೆಯನ್ನು ಪಡೆದುಕೊಳ್ಳುವಂಥದ್ದು, ಕಾನ್ಸಂಟ್ರೇಷನ್ ತೆಗೆದುಕೊಳ್ಳುವಂಥದ್ದು ಇನ್ನೂ ಕಷ್ಟ. ಅದಕ್ಕೆ ನಮ್ಮ ತಂದೆ ತಾಯಂದಿರು ಯಾವಾಗಲೂ ಹೇಳ್ತಾ ಇದ್ದದ್ದು, ನೀನು ಗದ್ದೆ ಕೆಲಸಕ್ಕೆ ಬರಬೇಡ, ನಿಮ್ಮ ಮನೆ ಕೆಲಸಕ್ಕೆ ಬರಬೇಡ, ಓದ್ಕೋ ಹೋಗು ಅಂಥೇಳಿ. ಯಾಕೆಂದರೆ ಅವರಿಗೂ ಗೊತ್ತು ಓದೋದು ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು. ನೀನು ಓದಿದರೆ ಸಾಕು, ನಾವು ಆನಂದ ಪಡ್ತೀವಿ, ನಿನ್ನ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು. ಇದು ಎಕ್ಸಾಮಿಗೆ 2 ದಿವಸ ಇರುವಾಗ ಪ್ರತಿಯೊಬ್ಬನೂ ತಂದುಕೊಳ್ಳುವಂಥ ಸ್ಥಿತಿ ಹೀಗೆ. ಇದನ್ನು ನಾವು ವರ್ಷ ಇಡೀ ಮಾಡಿದ್ದೀವಿ, ಇದೇನು ಹೊಸ್ತಲ್ಲ, ಹೌದಲ್ವಾ? ಮೊದಲಿಂದಲೂ ನಾವು ಅದು ವರ್ಷ, ಇನ್ನು ಮಾರ್ಚಿಗೆ ಎಕ್ಸಾಮ್ ಅಂತೇಳಿ ಜೂನಲ್ಲೇ ಸುಮ್ಮನೆ ಕೂತ್ಕೊಂಡಿದ್ದೀವಿ, ಸೆಪ್ಟೆಂಬರ್ ಬಂತು ಸುಮ್ಮನಿದ್ವಿ, ಜನವರಿ ಬಂತು ಸುಮ್ಮನಿದ್ವಿ, ಈಗ ಫೆಬ್ರವರಿ ತೆಗೆದು ಮಾರ್ಚ್ ಬಂದಾಗಲೂ ಇದೇ ಸ್ಥಿತಿಯಲ್ಲಿ ನಿಂತಿದ್ದೀವಿ. ಇನ್ನು 15 ದಿವಸ ಇದೆ, 10 ದಿವಸ ಇದೆ ಅಂಥೇಳಿ. ಎಕ್ಸಾಮಿಗೆ 2 ದಿವಸ ಇರುವಾಗಲೂ ಇದೇ ಮಾಡಿದ್ದೀವಿ. ಹಿಂದಿನ ಎಕ್ಸಾಮು ಸರಿಯಾಗದೆ ಬಂದರೂ ಮರುದಿವಸದ ಎಕ್ಸಾಮ್ಗೆ 2 ದಿವಸ ಉಂಟು, ಇವತ್ತು ರಾತ್ರಿ ಫುಲ್ಲು ಮಲಗ್ತೀನಿ ಅಂತೇಳಿ ಮಲಗ್ತೀವಿ ಅಲ್ವಾ? ಇದು ನಮ್ಮ ಜಾಯಮಾನ. ಅದಕ್ಕೆ ಬೇಕಿರುವಂಥದ್ದು ಏನು ಅಂತ ಹೇಳಿದ್ರೆ, ನೀವು ಯಾಕೆ ಓದ್ತಾ ಇದ್ದೀರಿ, ಏನಕ್ಕೆ ಓದ್ತಾ ಇದ್ದೀರಿ ಅನ್ನುವಂಥದ್ದು ಬರೀ ಪರೀಕ್ಷೆಗೋಸ್ಕರ ಓದುವಂಥ ವಿಚಾರ ಆಗಬಾರ್ದು. ಇದು ಜ್ಞಾನಕ್ಕೋಸ್ಕರ, ಆ ಜ್ಞಾನ ನಿಮ್ಮ ಖುಷಿಗೋಸ್ಕರ, ನಿಮಗೆ ಸಂತೋಷಕ್ಕೋಸ್ಕರ ನೀವು ಪ್ರಿಪೇರ್ ಆಗಬೇಕು. ಎರಡನೇದ್ದು, ನಿಮಗೆ ಇರುವಂಥ ಸಮಯದ ಅವಧಿ 2 ದಿವಸ ಅಂತೇಳಿ ಏನು ಅಂದ್ಕೊಂಡಿದ್ದೀವೋ ಅದು ನಮಗೆ ದೀರ್ಘ ಅನಿಸಿದ್ರೂ ನೀವು ಅದನ್ನು ಕೂತ್ಕೊಂಡು ನಿಮ್ಮ ಚಾಪ್ಟರ್ಗಳನ್ನು ಲೆಕ್ಕ ಹಾಕಿ ಎಷ್ಟು ಓದಲಿಕ್ಕೆ ಬೇಕು ಅನ್ನುವಂಥದ್ದನ್ನು ನೀವು ಇನ್ನೊಂದು ಸರಿ ಟೈಮ್ ಟೇಬಲ್ ಹಾಕಿದರೆ ಕಡಿಮೆ ಆಗ್ತದೆ. ಮೂರನೆಯದ್ದು,
ನನಗೆ ಯಾವತ್ತು ನನಗೆ ಓದುವುದು ಅನ್ನುವಂಥದ್ದು ಕಷ್ಟ, ನನಗೆ ಅದಕ್ಕೆ ಮೋಟಿವೇಶನ್ ಬರ್ತಾ ಇಲ್ಲ, ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆಯೋ, ಈ ತಪ್ಪನ್ನು ನಾವು ಅರಿತುಕೊಂಡು ನಮ್ಮ ಮನೆಯವರ ಹತ್ರ ಇದನ್ನು ನನಗೆ ಎಚ್ಚರಿಸ್ತಾ ಇರಿ, ನನ್ನನ್ನು ಅದರಲ್ಲಿ ಮುಂದೆ ಹೋಗಲಿಕ್ಕೆ ನನಗೆ ಅದನ್ನು ಸ್ವಲ್ಪ ನೀವು ಹೇಳ್ತಾ ಇರಬೇಕು ಅಂತೇಳಿ ಹೇಳಿದರೆ ಅವರು ಎಚ್ಚರಪಡಿಸ್ತಾ ಇರ್ತಾರೆ. ಮೂರನೇದು, ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಡಿಸ್ಟ್ರಾಕ್ಷನ್ಗಳನ್ನು ತೆಗೆದು ಹೊರಗಿಟ್ಟುಕೊಂಡ್ರೆ, ಅಂದರೆ ಫೋನ್ ಆಗಲಿ, ಮೊಬೈಲ್ ಫೋನ್ ಆಗಲಿ, ಟಿ ವಿ ಆಗಲಿ, ಅಥವಾ ಕಿರಿಕಿರಿ ಮಾಡುವಂಥ ಅಕ್ಕ ತಮ್ಮಂದಿರಾಗಲಿ, ಎಲ್ಲರನ್ನು ನಿಮ್ಮ ರೂಮಿನಿಂದ ಹೊರಗೆ ತೆಗೆದುಕೊಂಡು ಅಲ್ಲಿ ಓದುವ ಪುಸ್ತಕಗಳನ್ನು ಬಿಟ್ಟು ಬೇರೆ ಏನೂ ಇಲ್ಲದಿದ್ದರೆ ನಾವು ಓದುವಂಥ ಚಾನ್ಸಸ್ ಹೆಚ್ಚು. ಅಂದರೆ 2 ದಿವಸಕ್ಕೆ ಇನ್ನೊಂದ್ಸರಿ ಟೈಮ್ ಟೇಬಲ್ ಮಾಡಿಕೊಳ್ಳಿ, ಮನೆಯವ್ರ ಹತ್ರ ನಿಮ್ಮ ಪದೇ ಪದೇ ಎಚ್ಚರಿಸಲಿಕ್ಕೆ ಹೇಳ್ತಾ ಇರಿ. ನೀವು ನಿಮ್ಮ ರೂಮಿನಲ್ಲಿ ಯಾವುದೇ ಡಿಸ್ಟ್ರಾಕ್ಷನ್ಗಳನ್ನು ಇಟ್ಟುಕೊಳ್ಳಬೇಡಿ. ಪ್ರತಿ ಹಂತದಲ್ಲೂ ನೆನಪಿಟ್ಟುಕೊಳ್ಳಿ, ಇನ್ನು ನನಗಿರುವುದು 18 ಗಂಟೆ, ಇನ್ನಿರುವುದು 14 ಗಂಟೆ, ಇನ್ನು 10 ಗಂಟೆ, ಇದರಲ್ಲಿ 8 ಗಂಟೆ ಮಲಗಬೇಕು, 3 ಗಂಟೆಯಿಂದ 4 ಗಂಟೆ ನನ್ನ ದಿನನಿತ್ಯದ ಕೆಲಸಕ್ಕೆ ಬೇಕು, 24 ಗಂಟೆಯಲ್ಲಿ ನನಗೆ ಸಿಗೋದು ಓನ್ಲಿ 10 ಗಂಟೆ ಅನ್ನುವಂಥದ್ದು ಗೊತ್ತಾಯಿತು ಅಂತ ಹೇಳಿ ಆದರೆ ಪುನಃ ಓದ್ತೀವಿ. ಅದನ್ನು ನಿಮ್ಮ ಟೇಬಲ್ನ ಮುಂದುಗಡೆ ಮೊದಲಾಗಿ ಬರೆದಿಡಿ, ನನಗಿರುವುದು ಇಷ್ಟೇ ಅವಧಿ ಅಂತ ಹೇಳಿ ಓದಲಿಕ್ಕೆ. ಥ್ಯಾಂಕ್ ಯು ಡಾಕ್ಟರ್. ಓಕೆ. ಓಕೆ, ಅಂದರೆ ಒಂದು ಟೈಮ್ ಟೇಬಲ್ ಸೆಟ್ ಮಾಡಿಕೊಂಡು ನಮ್ಮ ಗುರಿನ ಕಣ್ಮುಂದೆ ಇಟ್ಕೊಂಡ್ರೆ ನಮ್ಮ ಎಕ್ಸಾಮಲ್ಲಿ ಪದೇ ಪದೇ ಅದನ್ನು ನೆನಪು ಮಾಡಿಕೊಳ್ತಾ ಇದ್ರೆ, ವಿಜುವಲೈಸ್ ನನ್ನಿಂದ ಆಗುದಿಲ್ಲ ಅಂತ ಹೇಳಿದ್ರೆ ಮನೆಯವರ ಹೆಲ್ಪನ್ನು ತೆಗೆದುಕೊಂಡ್ರೆ ನಮಗೆ ಇದಕ್ಕಿಂತ ಹೆಚ್ಚು ಓದಲಿಕ್ಕೆ ಆಗ್ತದೆ. ಎಲ್ಲರೇ ಮನುಷ್ಯ ಜಾಯಮಾನವೇ ಹಾಗೆ, ನಾನು ನಾಳೆ ಮಾಡ್ತೇನೆ, ನಾಳೆ ಇದೆಯಲ್ಲ ಅಂಥೇಳಿ. ಓಕೆ. ಇನ್ನು ನೀವೊಂದು ಮಾತು ಹೇಳಿದ್ರಿ ಡಾಕ್ಟರ್, ಏನಂತ ಹೇಳಿದ್ರೆ ಬೆಳಗ್ಗಿಂದ ಅಂದರೆ ನಾವೆಂತ ಸ್ಟಡೀಸ್ ಮಾಡುವಂಥದ್ದು, ನಮ್ಮ ಡಿಸ್ಟ್ರಾಕ್ಷನ್ ಅನ್ನ ದೂರ ಇಟ್ಟು ನಾವು ಸ್ಟಡೀಸ್ ಮಾಡುವಂಥದ್ದು. ಹೌದು. ಇನ್ನು ಕೆಲವ್ರದ್ದು ನಾವು ನೋಡಿದ್ವಿ, ಬೆಳಿಗ್ಗೆ ರೂಮ್ ಒಳಗಡೆ ಹೋಯ್ತಂತ ಹೇಳಿದ್ರೆ ಮತ್ತೆ ನೈಟ್ ಬರುವಂಥದ್ದು, ಅಂದರೆ ಕಂಟಿನ್ಯೂಸ್ ರೀಡಿಂಗ್. ಸೊ ಇದು ಮೆಂಟಲಿ ಪವರ್ ಲೈಕ್ ಇನ್ಕ್ರೀಸ್ ಆಗ್ಬೋದು, ಅಥವಾ ಆ ಒಂದು ಮೆಂಟಲಿ ಪ್ರೆಷರ್ ಇನ್ಕ್ರೀಸ್ ಆಗ್ಬೋದು ಅಲ್ಲಿ? ಜಗಜ್ಜನಿತವಾಗಿರುವಂಥದ್ದೇನು ಅಂತ ಹೇಳಿದರೆ, ಬೆಳಗಿನಿಂದ ರಾತ್ರಿವರೆಗೆ ಯಾರೂ ಓದಲಿಕ್ಕೆ ಆಗೋದಿಲ್ಲ. ಓಕೆ, ಅಂಥ ಕಾನ್ಸಂಟ್ರೇಷನ್ ಯಾರಿಗೂ ಇರೋದಿಲ್ಲ. ಯೂಶ್ವಲಿ ಕಾನ್ಸಂಟ್ರೇಷನ್ ಅನ್ನುವಂಥದ್ದು 30 to 40 ಮಿನಿಟ್ಸ್ ಅಂತ ಲೆಕ್ಕ. 30 to 40 ಮಿನಿಟ್ಸಿಗೆ ಒಂದ್ಸರಿ ಬ್ರೇಕ್ ತಗೊಳ್ಬೇಕಾಗ್ತದೆ. ತೆಗೆದುಕೊಂಡ್ರೆ ಒಳ್ಳೆಯದು, ನಿಮ್ಮ ಮುಂದಿನ ಓದುವಿಕೆ ಚೆನ್ನಾಗಿರ್ತದೆ. ಇಲ್ಲಾಂದರೆ ಫೆಟೀಗ್, ಮೆದುಳಿಗೂ ಒಂದು ಮಿಷಿನ್ ಅಲ್ವಾ, ಆಯಾಸ ಆಗ್ತದೆ ಅದಕ್ಕೆ ಒಂದೇ ರೀತಿಯಲ್ಲಿ ಕಾನ್ಸಂಟ್ರೇಷನ್ ಇಟ್ಕೊಂಡು ಹೋದರೆ. ಸೊ 30 to 40 ಮಿನಿಟ್ಸ್ ಇದ್ದು ಟೈಮ್ ಇದ್ದು ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಮತ್ತೊಂದು 10 ಮಿನಿಟ್ಸ್ ಇದ್ದು ಬ್ರೇಕನ್ನು ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಮಾಡಲಿಕ್ಕೆ ಆಗ್ತದೆ. ಈ 30-40 ಮಿನಿಟ್ಸಲ್ಲಿ ಓದು, ಹಿಂದಿನ ದಿವಸದ ಓದು, ಅವತ್ತಿನ ಓದಿನ ಎಷ್ಟು ನನಗೆ ನೆನಪಿದೆ ಅನ್ನುವಂಥದ್ದು ನೋಡಿಕೊಳ್ಳುವಂಥದ್ದು, ಅದಕ್ಕೆ ಬೇಕಾಗಿರುವಂಥ ಸಣ್ಣ ನೋಟ್ಸ್ ಮಾಡಿಕೊಳ್ಳುವಂಥದ್ದು, ಇದನ್ನೆಲ್ಲ ಸೇರಿದಾಗ 1 ಗಂಟೆಯ ಓದು ಆಗ್ತದೆ. ಎಕ್ಸಾಮ್ ಟೈಮಿಗೆ ಆಗುವಾಗ ನಿಮ್ಮ ಓದಿನ ಸ್ಪೀಡ್ ಸ್ವಲ್ಪ ಹೆಚ್ಚಾಗಿರೋದ್ರಿಂದ, ನಿಮ್ಮ ಕಾನ್ಸಂಟ್ರೇಷನ್ ಸ್ವಲ್ಪ ಹೆಚ್ಚಾಗೋದ್ರಿಂದ ಇದನ್ನು ಡಬಲ್ ಟೈಮಲ್ಲೂ ಮಾಡ್ಬೋದು. ಹಿಂದೆ ಎಕ್ಸಾಮ್ ಇಲ್ಲದ ಟೈಮಲ್ಲಿ ಒಂದು ಗಂಟೆಗೆ ಒಂದ್ಸರಿ ಬ್ರೇಕ್ ತಗೊಳ್ತಾ ಇದ್ದವನು ಎಕ್ಸಾಮ್ ಟೈಮಲ್ಲಿ 2 ಗಂಟೆಗೆ ಒಂದ್ಸರಿ ತಗೊಳ್ಬೋದು. ಆದರೆ ಬೆಳಿಗ್ಗೆ ಹೋಗಿ ರಾತ್ರಿವರೆಗೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನಲ್ಲಿ ಬೇರೆ ಏನೋ ಮಾಡ್ತಾ ಇರ್ತಾರೆ. ಓಕೆ, ಇನ್ನು ಈ ಬ್ರೇಕ್ನ ಬಗ್ಗೆ ನಾವು ಮಾತನಾಡ್ತಿದ್ವಿ. ಸೊ ನಾವು ಕೂಡ ಈಗ ತಗೊಳ್ಳೋ ಸ್ವಲ್ಪ ಚಿಕ್ಕ ಬ್ರೇಕ್, ವಿರಾಮದ ನಂತರ ಮತ್ತೆ ನಾವು ಸಿಗುವ. ಟೇಕ್ ಅ ಶಾರ್ಟ್ ಬ್ರೇಕ್. ಥ್ಯಾಂಕ್ ಯು.
ವಿರಾಮದ ನಂತರ ನಾವು ನೋಡ್ತಾ ಇದ್ವಿ ಒಂದು ಎತ್ತ ನೋಡಿದರು ಪರೀಕ್ಷೆಯ ಭಯದ ಬಗ್ಗೆ ನಾವು ಮಾತನಾಡ್ತಿದ್ವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಭಟ್ ಸರ್. ಸೊ ಇದಕ್ಕಿಂತ ಬ್ರೇಕ್ನ ಮೊದಲು ನಾವು ಮಾತನಾಡ್ತಿದ್ವಿ ಒಂದು ಲೈಕ್ ನಿದ್ದೆ ಬಗ್ಗೆ ಅಥವಾ ಲೈಕ್ ಮಿಡಲಲ್ಲಿ ಬರುವಂಥ ಬ್ರೇಕ್ನ ಬಗ್ಗೆ. ಸೊ ಈ ಮಿಡಲ್ ಲೈಕ್ ಕಂಟಿನ್ಯೂಸ್ ಓದೋದಕ್ಕಿಂತ ಮಿಡಲ್ ಬ್ರೇಕ್ ತಗೋಬೇಕು ಅಂತ ನೀವು ಹೇಳಿದ್ರಿ. ಸೊ ಈ ಬ್ರೇಕ್ನ ಟೈಮಲ್ಲಿ ನಾವು ಸಾಂಗ್ ಕೇಳುವಂಥದ್ದು ಅದರ್ವೈಸ್ ಬೇರೆ ಯಾವುದಾದ್ರು ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ನಮ್ಮ ಬ್ರೈನ್ ಪವರ್ ಶಾರ್ಪ್ ಆಗುತ್ತೆ? ಬ್ರೈನ್ ಪವರ್ ಶಾರ್ಪ್ ಆಗ್ತದೆ ಅನ್ನೋದಕ್ಕಿಂತಲೂ ಬ್ರೇಕ್ ತಗೊಂಡಾಗ ಮೆದುಳು ಒಂದು ಸರಿಗೆ ರಿಜುವಿನೇಟ್ ಆಗ್ತದೆ. ಆದರೆ ಯಾವ ಥರದ ಬ್ರೇಕ್ ಒಳ್ಳೆಯದು? ಸಾಮ್ಯ ಸ್ವಭಾವದ್ದು ಒಳ್ಳೆಯದು. ಅಂದರೆ ನಮ್ಮನ್ನು ಸ್ಟಿಮ್ಯುಲೇಟ್ ಮಾಡುವಂಥ ಅದು ಇವುಗಳಿಗಿಂತ ಈ ಸ್ಲೋ ಮ್ಯೂಸಿಕ್ಗಳು, ಶಾಂತವಾದ ಮ್ಯೂಸಿಕ್ಗಳು, ಅಥವಾ ಮ್ಯೂಸಿಕ್ಕೇ ಬೇಕು ಅಂತೇಳಿ ಇಲ್ಲ, ಹೋಗ್ಬಿಟ್ಟು ಏನಾದರೂ ಒಂದು ಸಣ್ಣ ಟಿ ವಿ ಪ್ರೋಗ್ರಾಮ್ ನೋಡ್ಕೊಂಡು ಬರ್ಬೋದು. ಆದರೆ ಆ ಟಿ ವಿ ಪ್ರೋಗ್ರಾಮು ನಿಮ್ಮನ್ನು ಎಳೆಯುವಂಥದ್ದಾದರೆ, ಅಂದರೆ ಒಂದು ಪಿಕ್ಚರಿದ್ದು ಕ್ಲೈಮ್ಯಾಕ್ಸನ್ನು ನೋಡ್ಕೊಳ್ತೀನಿ ಅಂತೇಳಿ ಹೋಗ್ಬಿಟ್ಟು ಅರ್ಧ ಗಂಟೆ ನೋಡ್ಕೊಂಡು ಬರುವಂಥದ್ದು ಆಗಬಾರ್ದು. ಸಣ್ಣದೊಂದು ಪ್ರೋಗ್ರಾಮು ನಿಮಗೆ ಅದು ಇನ್ಸ್ಪಿರೇಷನ್ ಕೊಡುವಂಥದ್ದು ಇರಬೇಕು. ಔಟ್ ಆಫ್ ಯುವರ್ ಟಾಪಿಕ್, ನೀವು ಏನು ಓದ್ತಾ ಇದ್ದೀರಿ ಅದರಲ್ಲಿರುವಂಥ ಟಾಪಿಕ್ ಅಲ್ಲ. ನಾವು ಕೇಳ್ತಾ ಇರುವಂಥದ್ದು 5 ನಿಮಿಷದ ಬ್ರೇಕ್. 5 ನಿಮಿಷದಲ್ಲಿ ನೀವು ಹೋಗ್ಬಿಟ್ಟು ಹೊರಗೆ ಹೋಗ್ಬಿಟ್ಟು ಒಂದು ತೋಟದಲ್ಲಿ ತಿರುಗಾಡ್ಕೊಂಡು ಬರ್ಬೋದು, ಒಂದು ಸಣ್ಣ ವ್ಯಾಯಾಮ ಮಾಡ್ಕೊಂಡು ಬರ್ಬೋದು, ಸಣ್ಣ ಧ್ಯಾನ ಮಾಡ್ಕೊಂಡು ಬರ್ಬೋದು, ಅಥವಾ ಅಮ್ಮನಿಗೆ ಹೋಗ್ಬಿಟ್ಟು ಸಣ್ಣದೊಂದು ಕೆಲಸದಲ್ಲಿ ಹೆಲ್ಪ್ ಮಾಡಿಬಿಟ್ಟು ಬರ್ಬೋದು. ಈ ಥರದ್ದು ಎಲ್ಲವನ್ನು ಒಂದು ಸರಿಗೆ ಬಿಟ್ಟು ಇಲ್ಲಿ ಇರುವಂಥ ಏನು ಓದ್ತಾ ಇದ್ದೀರಾ ಆ ವಿಷಯವನ್ನು ಕಂಪ್ಲೀಟಾಗಿ ಬಿಟ್ಟು ಹೊರಗೆ ಹೋಗಿ ಬರುವಂಥದ್ದಕ್ಕೆ ನಾವು ಬ್ರೇಕ್ ಅಂತೇಳಿ ಹೇಳ್ತೇವೆ. ಅದು 5 ನಿಮಿಷ ಆಗ್ಬೋದು, 10 ನಿಮಿಷ ಆಗಿರ್ಬೋದು, ನಿಮ್ಮ ಟೈಮ್ ಟೇಬಲನ್ನು ಪ್ರಕಾರ ಇರಬೇಕು. ಆ ಚಟುವಟಿಕೆ ನಿಮ್ಮನ್ನು ಮುಂದಕ್ಕೆ ಎಳೆಯುವಂಥದ್ದಾಗಿರಬಾರ್ದು. ಅಂದರೆ ನಾನೊಂದು ಸೀರೀಸ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅರ್ಧ ಮುಕ್ಕಾಲು ಗಂಟೆಯ ಸೀರೀಸ್ ಡೌನ್ಲೋಡ್ ಮಾಡಿಕೊಂಡು ಓದ್ತೀನಿ ಅಂತ ಮಾಡಿಕೊಂಡು ಬ್ರೇಕ್ ತಗೊಳ್ತೀನಿ ಅಂತ ಹೋದರೆ ಅದು ಇಡೀ ಆ ಸೀಸನನ್ನು ಮುಗಿಸ್ಕೊಂಡು ಬರ್ತೀವಿ ನಾವು. 3 ಗಂಟೆ 4 ಗಂಟೆ ಮುಗಿಸ್ತೀವಿ, ಅಲ್ಲಿಗೆ ಅವತ್ತಿನ ಓದೇ ಮುಗೀತು, ರಾತ್ರಿ ಮಲಗೋ ಸಮಯ ಆಯಿತು. ಇಂಥ ಬ್ರೇಕ್ಗಳು ಆಗಬಾರ್ದು. ಅದು ಸ್ಪೆಸಿಫಿಕ್ ಆಗಿ 10 ಮಿನಿಟ್ಸ್ ಇದ್ದು ಸಾಂಗ್ಸು ಅಥವಾ 10 ಮಿನಿಟ್ಸ್ ಇದ್ದೊಂದು ಆ್ಯಕ್ಟಿವಿಟಿ, ಇದರಿಂದ ಬ್ರೇಕ್ ಇರುವಂಥದ್ದನ್ನು ಹೋಗಿ ಮಾಡಿಕೊಂಡು ಬನ್ನಿ. ಅದು ನಿಮಗೆ ಇನ್ನೊಂದು ಪಾಠಕ್ಕೆ ನೀವು ರೆಡಿ ಆಗ್ತೀರಿ. ಇನ್ನೊಂದಕ್ಕೆ ಹೋದಾಗ ಇದನ್ನು ಮುಂದುವರಿಸಬೇಕು ಅಂತೇಳಿಲ್ಲ, ಇನ್ನೊಂದು ಸಬ್ಜೆಕ್ಟನ್ನು ಶುರು ಮಾಡ್ಕೊಳ್ಬೋದು, ಅದಕ್ಕೆ ತೊಡಕೊಳ್ಬೋದು. ಅದು ಬ್ರೇಕ್. ಸೊ ಇನ್ನು ಲೈಕ್ ಎಕ್ಸಾಮ್ ಟೈಮಲ್ಲಿ ಪೇರೆಂಟ್ಸ್ನವರ ರೋಲ್ ಯಾವ ರೀತಿ ಇದ್ದರೆ ಒಳ್ಳೆಯದು? ಅಂದರೆ ಅವರ ಲೈಕ್ ಪ್ರಿಪರೇಷನ್ಸ್ ಆಗಿರ್ಬೋದು. ಅಂದರೆ ಸ್ಟೂಡೆಂಟ್ಸ್ ಈಗ ಒಳಗಡೆ ಈಗ ಓದ್ತಾ ಇರ್ತಾರೆ, ಆ ಟೈಮಲ್ಲಿ ಮನೆಯಲ್ಲಿ ಲೌಡಾಗಿ ಟಿ ವಿ ಹಾಕುವಂಥದ್ದು ಅಥವಾ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಮೂವಿ ನೋಡುವಂಥದ್ದು, ಈ ರೀತಿ ಎಲ್ಲ ಮಾಡೋದಕ್ಕಿಂತ ಒಂದು ಹೆತ್ತವರದ್ದು ಒಂದು ರೋಲ್ ಯಾವ ರೀತಿ ಇರಬೇಕಾಗುತ್ತೆ? ಪೂರಕವಾಗಿರಬೇಕು. ನಮ್ಮ ಮನೆಯ ವಾತಾವರಣವನ್ನು ಮಕ್ಕಳಿಗೆ ಓದಲಿಕ್ಕೆ ಪೂರಕವಾಗಿರುವಂತೆ ಮಾಡಿಕೊಳ್ಳಬೇಕು. ಮೊದಲಾಗಿ ಮನೆಯಲ್ಲಿ ನಾವು ಯಾವ ರೀತಿಯಲ್ಲಿ ವರ್ತಿಸಬೇಕು ಅಂತ ಹೇಳಿ. ಮಕ್ಕಳು ಸಹಜವಾಗಿ ವರ್ಷ ಇಡೀ ಪ್ರಿಪೇರ್ ಆಗಿರೋದಿಲ್ಲ. ಅವರು ಎಕ್ಸಾಮ್ ಟೈಮಲ್ಲಿ ಓದ್ತಾ ಇರ್ತಾರೆ. ಓದ್ಲಿಕ್ಕೆ ಹೋದಾಗ ಅವ್ರಿಗೆ ಭಯ ಆಗ್ತಾ ಇರ್ತದೆ, ಬೇಜಾರಾಗ್ತಾ ಇರ್ತದೆ, ಹೆದರಿಕೆ ಆಗ್ತಾ ಇರ್ತದೆ. ಆ ಹೆದರಿಕೆಗಳಿಂದಾಗಿ ನಮ್ಮ ಹತ್ರ ಬಂದುಬಿಟ್ಟು ನನಗೆ ಆಗೋದಿಲ್ಲ, ಎಕ್ಸಾಮ್ಗೆ ಹೋಗೋದಿಲ್ಲ, ಆಳೋದು, ನನಗೆ ಬೇಡ ಅಂತ ಹೇಳೋದು, ಮುಂದಿನ ವರ್ಷ ತಗೊಳ್ತೀನಿ ಅಂತ ಹೇಳೋದು, ಇಂಥದ್ದನ್ನೆಲ್ಲ ಬಂದುಬಿಟ್ಟು ಪೇರೆಂಟ್ಸ್ ಹತ್ರ ಹೇಳ್ತಾ ಇರ್ತಾರೆ. ಇದಕ್ಕೆ ಪೇರೆಂಟ್ಸ್ ಆಗಿ ನಾವುಗಳು ಅದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದು ಬೇಡ. ಅಂದರೆ ನೀನು ಆಗಲೇ ಹೇಳಿದ್ದೆ ನಿಂಗೆ ಓದಲಿಕ್ಕೆ ಏನು, ಈ ವರ್ಷ ಓದೋದು ನಿಂಗೆ ಬರಲಿಕ್ಕಾಗದರೆ ಬಿಟ್ಟುಬಿಡು, ನೀನು ಬರೋ ವರ್ಷ ಬರೀ, ನಿನ್ನಿಂದ ಆಗುವಂಥದ್ದೇ ಇಷ್ಟು, ನೋಡು ಅವನು ಅಷ್ಟು ಓದ್ತಾ ಇದ್ದಾನೆ, ನೀನು ಏನೂ ಓದ್ತಾ ಇಲ್ಲ ಅಂಥೇಳಿ ಇಂಥವುಗಳನ್ನು ನಾವು ನೆಗೆಟಿವ್ ಆಗಿ ಮಕ್ಕಳ ಹತ್ರ ಮಾತಾಡ್ತಾ ಹೋದರೆ ಅವರಿಗೆ ಇನ್ನೂ ಅವರ ಧೈರ್ಯ ಕಡಿಮೆ ಆಗ್ತದೆ. ಅದಕ್ಕಿಂತ ಅವುಗಳು ಅವರ ಭಯವನ್ನು, ಅವರ ಮನಸ್ಸಿನಾಗ್ತಾ ಇರುವಂಥ ಕಿರಿಕಿರಿಯನ್ನು ಅದನ್ನು ಪೇರೆಂಟ್ಸ್ ಹತ್ರ ಬಂದು ಹೇಳದೆ ಬೇರೆ ಯಾರ ಹತ್ರ ಹೇಳೋದು? ಹೌದು. ನಾವು ಅದನ್ನು ಕೇಳದೆ ಬೇರೆ ಯಾರ ಹತ್ರ ಆದರೂ ಕೇಳಿದರೆ ಅವ್ರಿಗೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಿಲ್ವ? ಆದ್ದರಿಂದ ಅವರು ಹೇಳುವಂಥ ಭಯಗಳನ್ನು, ಅವರ ಕಿರಿಕಿರಿಗಳನ್ನು, ಅವ್ರಿಗೆ ಮನಸ್ಸಿನಲ್ಲಿ ಆಗ್ತಾ ಇರೋದನ್ನು ನಮ್ಮ ಹತ್ರ ಹೇಳಿದಾಗ ಅದನ್ನು ನಾವು ಅರ್ಥಪೂರ್ಣವಾಗಿ ತೆಗೆದುಕೊಂಡು ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಪಾಸಿಟಿವ್ ಆಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಅಂದರೆ ಅವರಿಗೆ ನಿನ್ನಿಂದ ಆಗ್ತದೆ, ನೀನು ಇಷ್ಟು ಓದು, ನಿನಗೆ ಅವರಿಗೆ ಒಂದು ಟೈಮ್ ಟೇಬಲ್ ಹಾಕಿ ಕೊಡುವಂಥದ್ದು, ಅವರ ಜೊತೆ ಕೂತ್ಕೊಳ್ಳುವಂಥದ್ದು, ಅವರ ಜೊತೆ ಕೂತ್ಕೊಂಡು ನಾವು ಓದುವಂಥದ್ದು, ಇಂಥದ್ದನ್ನು ಮಾಡಿದಾಗ ಮಕ್ಕಳು ಇನ್ನೂ ಹೆಚ್ಚು ಉತ್ಸಾಹ ಬರ್ತದೆ, ಹೆಚ್ಚು ಓದಲಿಕ್ಕಾಗ್ತದೆ. ಅವರು ಮತ್ತು ಅವರ ಮನಸ್ಸಿನ ಭಯಗಳನ್ನು ಹೇಳಿಕೊಂಡಾಗ ಆ ಭಯ ಕಡಿಮೆ ಆಗ್ತದೆ, ಇಲ್ಲದಿದ್ದರೆ ಭಯ ಹೆಚ್ಚಾಗ್ತದೆ. ಹೌದು. ಸೊ ಇದೊಂದು. ಇನ್ನೊಂದೇನು ಅಂತ ಹೇಳಿದ್ರೆ, ಮಗಳು ಓದ್ತಾ ಇದ್ದಾಳೆ, ಅಲ್ಲಿ ಓದಲಿ, ನಾನು ಇಲ್ಲಿ ಕೂತ್ಕೊಂಡು ನಾನು ವಾಟ್ಸಪ್ ನೋಡ್ತೀನಿ, ವಾಟ್ಸಪ್ ಮಾಡ್ತೀನಿ ಅಂತ ಹೇಳಿದರೆ ಅವಳಿಗೆ ಮೊದಲೇ ಕಷ್ಟಪಟ್ಟು ಓದ್ತಾ ಇರುವಂಥದ್ದು. ಇಲ್ಲಿ ನಾವು ಇನ್ನೊಂದು ಕಡೆಯಲ್ಲಿ ಚಾಟ್ ಮಾಡ್ತಾ ಇದ್ದದ್ದು ಗೊತ್ತಾದಾಗ ಅವರಿಗೂ ಅಲ್ಲಿ ಓದುವ ಮನಸ್ಸು ಕಡಿಮೆ ಆಗ್ತದೆ. ನಾವು ಅವರ ಪಕ್ಕದಲ್ಲಿ ಇದ್ಕೊಂಡು ನಾವು ಓದುವಂಥದ್ದಿದ್ದರೆ ನಾವು ಅಂಥದ್ದೇ ಓದುವಂಥದ್ದು ಒಂದು ಕೆಲಸವನ್ನು ಮಾಡಿ. ಆದರೆ ಅದು ಅವರಿಗೆ ಡಿಸ್ಟ್ರಾಕ್ಟ್ ಆಗಬಾರ್ದು. ಗಟ್ಟಿಯಾಗಿ ಓದುವಂಥದ್ದಾಗಲಿ, ಅದನ್ನು ಪದೇ ಪದೇ ಅವರ ಹತ್ರ ಮಾತಾಡುವಂಥದ್ದಾಗಲಿ ಮಾಡಬಾರ್ದು.
ಅವರು ಓದುವಾಗ ಅವರು ಓದೋದನ್ನು ಗಮನಿಸುವಂಥದ್ದು, ನೀವು ದೂರದಲ್ಲಿ ಹೊತ್ಕೊಂಡು ನಿಮ್ಮ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಮಕ್ಕಳಿಗೆ ನಾವು ಅವರ ಹತ್ತಿರದಲ್ಲಿರುವಂಥದ್ದು ಅವರಿಗೆ ಇಷ್ಟ ಅಂತೇಳಿ ಆದರೆ ಅವ್ರಿಗೆ ಓದಲಿಕ್ಕೆ ಅದು ತುಂಬ ಖುಷಿ ಕೊಡ್ತದೆ ಅಂತೇಳಿ ಆದರೆ, ಒಂದು ಹುಮ್ಮಸ್ಸನ್ನು ಕೊಡ್ತದೆ ಅಂತೇಳಿ ಆದರೆ ಅಲ್ಲಿ ಕೂತ್ಕೊಂಡು ಮಾಡಿ. ಇಲ್ಲದಿದ್ದರೆ ಹೊರಗಿರಿ, ರೂಮಿನಿಂದ ಹೊರಗಿರಿ. ಅವರು ಓದುವುದನ್ನು ಓದ್ತಾ ಇದ್ದಾರೆ ಅಂತೇಳಿ ನೋಡ್ಕೊಳ್ಳಿ. ಯಾವಾಗ ಅವರುಗಳು ಓದುವುದನ್ನು ಬಿಟ್ಟು ಬೇರೆ ಚಟುವಟಿಕೆಲ್ಲ ತೊಡಗಿಸ್ತಾರೋ ಆಗ ಹೋಗಿಬಿಟ್ಟು ಮೆಲ್ಲನೆ ಎಚ್ಚರಿಸಿ ಅವರನ್ನು, ಓದಲಿಕ್ಕುಂಟು ಮಗ ಅಂಥೇಳಿ. ಆದರೆ ಪುರ ಅವರು ಓದ್ತಾರೆ. ಒಂದು ವೇಳೆ ನಿಮಗೆ ಅಂಥದ್ದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿದರೆ ನೀವು ನಿಮ್ಮ ಕೆಲಸ ಮಾಡಿಕೊಂಡು ನಿಮ್ಮ ಏರಿಯಾದಲ್ಲೇ ಇರಿ. ಅಂದರೆ ನಿಮ್ಮ ಅಡಿಗೆ ಕೆಲಸವೋ ಅಥವಾ ಬೇರೆ ಕೆಲಸಗಳಿದ್ದರೆ ಅಲ್ಲಿ ಇರಿ. ಆದರೆ ಮಕ್ಕಳ ಜೊತೆ ಕೂತ್ಕೊಂಡು ಪದೇ ಪದೇ ನಮ್ಮ ಕಾಲದ ವಿಚಾರಗಳನ್ನು ಬಂದುಬಿಟ್ಟು ನಾನು ಹಾಗೆ ಮಾಡ್ತಿದ್ದೆ, ನಾನು ಹೀಗೆ ಮಾಡ್ತಿದ್ದೆ, ನಾನು ಹೀಗೆ ಓದ್ತಿದ್ದೆ, ನನಗೆ ಸಮಯ ಸಿಕ್ಕಿದರೆ ನನಗೆ ಓದ್ಲಿಕ್ಕೆ ಬಿಟ್ಟಿದ್ರೆ ನಾನು ಅದು ಮಾಡ್ತಿದ್ದೆ, ಇದು ಮಾಡ್ತಿದ್ದೆ ಅನ್ನುವಂಥದ್ದನ್ನು ಪುನಃ ಓದ್ತಾ ಇರುವ ಮಕ್ಕಳ ಜೊತೆ ಹೇಳಿಕೊಂಡು ಅವರ ಧೈರ್ಯ ಕೆಡಿಸೋದು, ಅವರ ಧೈರ್ಯವನ್ನು ಕಡಿಮೆ ಮಾಡುವಂಥದ್ದನ್ನು ಮಾಡಬೇಡಿ. ಇದು ಮನೆಯಲ್ಲಿರಬೇಕಾದ್ದು. ಇನ್ನೊಂದು, ನಮಗೆ ಬೇರೆ ಬೇರೆ ಚಟುವಟಿಕೆಗಳಿರ್ತದೆ, ಫಂಕ್ಷನಿಗೆ ಹೋಗ್ಲಿಕ್ಕೆ ಇರ್ತದೆ, ಆಫೀಸಿಗೆ ಹೋಗ್ಲಿಕ್ಕೆ ಇರ್ತದೆ. ಇವುಗಳು ಮಕ್ಕಳಿಗೆ ಅವಶ್ಯಕತೆ ಇದ್ದರೆ ನಮಗಿರುವಂಥ 1-2 ಮಕ್ಕಳಿಗೆ ಇದನ್ನು ಸ್ವಲ್ಪ ತ್ಯಾಗ ಮಾಡಿಕೊಂಡು ಅವರ ಜೊತೆ ಇರಲಿಕ್ಕೆ ಪ್ರಯತ್ನ ಮಾಡಿ. ಮಕ್ಕಳಿಗೆ ಅದು ತುಂಬ ಹೆಲ್ಪ್ ಆಗ್ತದೆ. ಸೈಕಲಾಜಿಕಲಿ ದೇ ವಿಲ್ ಫೀಲ್ ಬೆಟರ್. ಎಕ್ಸಾಮನ್ನು ಜೀವನಮಾನ ಪರ್ಯಂತ ಓದ್ತಾ ಇರ್ತಾರೆ. ಒಂದೊಂದು ಎಕ್ಸಾಮಲ್ಲಿ ನಮ್ಮ ಹತ್ರ ಹೆಲ್ಪ್ ಕೇಳುವಂಥದ್ದು. ನಮಗೆ ಅಷ್ಟು ಕೊಡಲಿಕ್ಕೆ ಏನು ಸಮಸ್ಯೆ ಆಗಲಿಕ್ಕಿಲ್ಲ. ಅದನ್ನು ಭಾರ ಅಂತ ಎತ್ಕೊಂಡು ಮಾಡಬೇಡಿ, ಸಂತೋಷದಲ್ಲಿ ಕೂಡಿಕೊಂಡು ಮಾಡಿ. ಎಕ್ಸಾಮಲ್ಲಿ ಮಕ್ಕಳು ಮಾರ್ಕ್ ಹೆಚ್ಚು ತೆಗೆದ್ರೆ ನಮಗೂ ಖುಷಿ ಅಲ್ವಾ? ನಾವೇನು ಅದಕ್ಕಿಂತ ಖುಷಿ ಪಡುವಂಥವರಲ್ಲ. ಆದ್ದರಿಂದ ಅದಕ್ಕೋಸ್ಕರ ನೀವು ಅವರಿಗೋಸ್ಕರ ಹೆಲ್ಪ್ ಮಾಡಿ. ಆದರೆ ಅವರು ಓದುವಂಥ ಪಾಠಗಳನ್ನು ಅರ್ಥ ಮಾಡಿಕೊಂಡು ಅವನು ಹೇಳುವಾಗ ನಮಗೆ ಗೊತ್ತಿರುವಂಥ ಫೀಲ್ಡ್ ಆದರೆ ಅವನಿಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆದರೆ ಆದಷ್ಟು ಅವನೇ ಮಾಡಲಿ, ನೀವೇ ಅವನಿಗೆ ಇಂಪೋಸ್ಟರ್ ಆಗಬೇಡಿ. ಅಂದರೆ ಅವನದ್ದನ್ನೆಲ್ಲ ನಾವು ಮಾಡಿಕೊಡುವಂಥದ್ದು, ಅವನ ರೆಕಾರ್ಡ್ಗಳನ್ನು ನಾವು ಬರೆದು ಕೊಡುವಂಥದ್ದು ಇಲ್ಲ. ಅದನ್ನು ಮಾಡಬಾರ್ದು. ಅವರದ್ದನ್ನು ಅವರೇ ಮಾಡಬೇಕು, ಕಲ್ತ್ಕೊಳ್ಬೇಕು. ಅದಕ್ಕೆ ಅದರದ್ದೇ ಆದ ಮಹತ್ವ ಇದೆ. ನೀವು ಪ್ರಾಕ್ಟಿಕಲ್ ರೆಕಾರ್ಡ್ಸನ್ನು ನಾವು ಬರೆದು ಕೊಡ್ತೀವಿ ಅಂತ ಹೇಳಿದ್ರೆ ನಾಳ್ದು ಪ್ರಾಕ್ಟಿಕಲಲ್ಲೇ ನೋಟ್ಸ್ ಬರೀಬೇಕು ಅಂತ ಹೇಳಿದಾಗ ಅವನಿಗೆ ಗೊತ್ತಿರೋದಿಲ್ಲ. ಅದನ್ನು ಇಲ್ಲಿ ಓದಿಕೊಂಡು ಹೋಗಿದ್ದಿದ್ರೆ ಬರದ ಅನುಭವ ಓದಿದ್ರಲ್ಲಿ ಆಗಿರೋದಿಲ್ಲ. ಅದರಿಂದ ಅಪ್ಪ ಅಮ್ಮಂದಿರಾಗಿ ಮಕ್ಕಳ ಹೋಮ್ವರ್ಕನ್ನು ನಾವು ಮಾಡಿಕೊಟ್ಟು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತೀವಿ. ಅಂಥದ್ದನ್ನು ಮಾಡಬೇಡಿ. ಎಕ್ಸಾಮ್ ಹಾಲಲ್ಲಿ ಎಕ್ಸಾಮಿಗೆ ಹೋಗುವ ದಿವಸದವರೆಗೆ, ಎಕ್ಸಾಮಿಗೆ ಹೋಗುವಲ್ಲಿವರೆಗೆ ಅವನಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿ. ಓಕೆ, ಅಂತ ಹೇಳಿದ್ರೆ ಒಂದು ಪೇರೆಂಟ್ಸ್ ಮೆಂಟಲಿ ಸಪೋರ್ಟ್ ತುಂಬಾನೇ ಲೈಕ್ ಎಕ್ಸಾಮ್ ಟೈಮಲ್ಲಿ ಬೇಕಿರತ್ತೆ ಅಂತ ಹೇಳಿದ್ರು. ಓಕೆ, ಇಲ್ಲಿ ಎಷ್ಟೋ ಮಂದಿ ಪೇರೆಂಟ್ಸ್ ಏನು ಮಾಡ್ತಾರೆ, ಇನ್ನೂ ಮಾರ್ಕ್ಸ್ ಜಾಸ್ತಿ ಹೋಗು, ಈಗ 90% ಬಂದಿದ್ರು ಇನ್ನೂ ಜಾಸ್ತಿ ಬೇಕು ಅನ್ನೋ ಒಂದು ಹಠ ಇರುತ್ತೆ. ಅಂದರೆ ಕಂಪ್ಯಾರಿಟಿವ್ಲಿ ಅವರ ಮಕ್ಕಳು ಜಾಸ್ತಿ ಇದ್ದಾರೆ, ನನ್ನ ಮಗ ಕಮ್ಮಿ ಇದ್ದಾರೆ, ಈ ಒಂದು ಆ ಮೆಂಟಲಿಟಿ ಮಕ್ಕಳ ಮೇಲೆ ಆ ಪ್ರೆಷರ್ ಏರೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಒಂದು ಪ್ರೆಷರ್ ಬೀಳ್ಬೋದು ಮಕ್ಕಳಿಗೆ? ಮೊದಲಾಗಿ 100ಕ್ಕೆ 100 ಅನ್ನುವಂಥದ್ದು ಜೀವನದಲ್ಲಿ ಯಾವತ್ತೂ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಆಗುವುದೂ ಇಲ್ಲ. ಈಗಿನ ಎಕ್ಸಾಮಿನ ಪರೀಕ್ಷೆಗಳ ಇವ್ಯಾಲ್ಯೂಯೇಷನ್ ಮಾಡುವಾಗ 100ಕ್ಕೆ 100 ಕೊಡುವಂಥದ್ದು ಒಂದು ಚಟವಾಗಿ ಪರಿಣಮಿಸಿದೆ. ಆದರೆ ಜೀವನದಲ್ಲಿ ಯಾರೂ ಪರಿಪೂರ್ಣನೂ ಅಲ್ಲ, ಪರಿಪೂರ್ಣವಾದ ಕೆಲಸ ಆಗುವುದೂ ಇಲ್ಲ. ಯಾವುದಾದ್ರೂ ಒಂದು ಸಣ್ಣದಾದರೂ ತಪ್ಪುಗಳು ಇಲ್ಲದಿದ್ದರೆ ಆ ಕೆಲಸ ಮಾಡಲಿಲ್ಲ ಅಂತಲೇ ಅರ್ಥ. ಆದ್ದರಿಂದ ಮೊದಲಾಗಿ ಅಂಥದ್ದನ್ನು ಅಪೇಕ್ಷಿಸುವುದು ತಪ್ಪು. ಎರಡನೆಯದ್ದು, ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಮೊದಲಾಗಿ ಇಂಪಾರ್ಟೆಂಟ್. ಅರ್ಥ ಮಾಡಿಕೊಂಡು ಜೀವನಕ್ಕೆ ಅದು ಯಾವ ರೀತಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು, ಇದು ಇಂಪಾರ್ಟೆಂಟ್. ಮೂರನೆಯದಾಗಿ, ಯಾವತ್ತು ಅವನಿಗೆ ಮಾರ್ಕ್ಗಳು ಕಡಿಮೆ ಬಂತೋ ಅದು ಅವನಿಗೆ ಕಲೀಲಿಕ್ಕೆ ಒಂದು ಅವಕಾಶ. 100ಕ್ಕೆ 100 ನೀವು ಮಾರ್ಕ್ ಸಿಕ್ಕಿತ್ತು ಅಥವಾ ಮಾರ್ಕ್ ಕೊಟ್ಟರು ಅಂಥೇಳಿ ಆದರೆ ಮುಂದಕ್ಕೆ ಕಲೀಲಿಕ್ಕೆ ಏನೂ ಇಲ್ಲ ನೆಕ್ಸ್ಟ್ ಟೈಮ್ಗೆ, ಅಲ್ವಾ? ಕಡಿಮೆ ಸಿಕ್ಕಿದಾಗ ಅದನ್ನು ಹೆಚ್ಚು ಮಾಡಿಕೊಳ್ಬೇಕು. ಅದರಲ್ಲಿ ಏನೋ ದೋಷ ಇದೆ, ನನ್ನೆಲ್ಲ ಸಮಸ್ಯೆ ಆಗಿದೆ, ನಾನು ಓದೋ ರೀತಿಯಲ್ಲಿ ತಪ್ಪಿದೆಯೋ, ನಾನು ಕಲಿಯುವ ರೀತಿಯಲ್ಲಿ ತಪ್ಪಿದೆಯೋ, ಯಾವುದಕ್ಕೆ ಅದು ಪೂರ್ಣತೆಗೆ ಹತ್ತಿರ ಬರಲಿಲ್ಲ ಅಂತೇಳಿ ನಾವು ಪ್ರಯತ್ನ ಮಾಡ್ತೇವೆ. 100ಕ್ಕೆ 100 ಕೊಟ್ಟ ಮೇಲೆ ನನಗೇನು ಬಾಕಿ, ಅಲ್ವಾ? ಇಂಥ ಮನಸ್ಕತೆಯನ್ನು ಟೀಚರ್ಗಳು ಬೆಳೆಸಬಾರ್ದು. ಇಂಥವುಗಳು ಕಡಿಮೆ ಸಿಕ್ಕಿದಾಗ ತಂದೆ ತಾಯಂದಿರು ಎದೆಗುಂದಬಾರ್ದು. ಇದನ್ನು ಅವನಿಗೆ ಅವಕಾಶ ಅಂತ ಹೇಳಿಕೊಟ್ಟು ಹಿಂದೆ ಹೆಚ್ಚು ಓದಲಿಕ್ಕೆ ಅದಕ್ಕೊಂದು ಅವನಿಗೆ ಅದನ್ನು ಪ್ರೇರಣೆ ಮಾಡಿಕೊಡಬೇಕು. ಯಾವತ್ತೂ ಇನ್ನೊಬ್ಬನಿಗೆ ಕಂಪೇರ್ ಮಾಡುವಂಥದ್ದು ಸಲ್ಲದು. ಬದುಕಿನ ಬದುಕಿನಲ್ಲಿ ನಿಮ್ಮ ಪಕ್ಕದ ಹುಡುಗನೋ, ಅವನ ಫ್ರೆಂಡೋ, ಅಥವಾ ನಿಮ್ಮ ಪಕ್ಕದ ಮನೆಯವನೋ, ಅಥವಾ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತೆಗಿತಾ ಇರುವಂಥ ಮಕ್ಕಳುಗಳು ಎಲ್ಲಿಯೋ ಮುಂದಕ್ಕೆ ಬೆಳೀತಾ ಹೋಗ್ತಾರೆ, ಎಲ್ಲಿಯೋ ಜೀವನ ಮಾಡ್ತಾರೆ. ಅವನ ಜೀವನಕ್ಕೂ ಇವನ ಜೀವನಕ್ಕೂ ಎಲ್ಲಿಯೂ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ, ಕಂಪೇರ್ ಮಾಡಲಿಕ್ಕೆ ಸಿಗೋದೂ ಇಲ್ಲ. ಮತ್ತು ಅದು ತಪ್ಪು. ಜೀವನದ ತೃಪ್ತಿ ಅನ್ನುವಂಥದ್ದು, ಸಮಾಧಾನ ಅನ್ನುವಂಥದ್ದು ನನಗೆ ಸಂಬಂಧಪಟ್ಟದ್ದು. ದುಡ್ಡಿನಿಂದಾಗಲಿ ಅಥವಾ ಅವನು ಗಳಿಸಿರುವಂಥ ಅಂತಸ್ತಿನಿಂದಾಗಲಿ ಅಥವಾ ಪ್ರಶಸ್ತಿಯಿಂದಾಗಲಿ ನಾವು ಅದನ್ನು ಅಂದುಕೊಳ್ಳುವಂಥದ್ದು ತುಂಬ ತಪ್ಪು. ಅದು ನಾವು ಪ್ರಪಂಚದಲ್ಲಿ ಎಷ್ಟು ಪೇಪರಲ್ಲಿ ಬಂದಿದೆ ಅನ್ನೋದ್ರ ಮೇಲೆ ನಮ್ಮ ತೃಪ್ತಿಯಲ್ಲಿದ್ದಾನೆ ಅಂತ ಹೇಳಿದರೆ ದೊಡ್ಡ ತಪ್ಪು. ಆದ್ದರಿಂದ ಅವರವರ ತೃಪ್ತಿ ಸಮಾಧಾನಗಳು ಅವರವರ ಬೆಳವಣಿಗೆ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೆಳ್ಕೊಳ್ಳೋದ್ರಿಂದ ಯಾಕೆ ಅವರಿಬ್ಬರನ್ನು ನಾವು ತುಲನೆ ಮಾಡಿ ನೋಡಿಕೊಳ್ಬೇಕು? ಅವರಿಬ್ಬರನ್ನು ಯಾಕೆ ನಾವು ಕಂಪೇರ್ ಮಾಡಬೇಕು?
ಅವನಿಂದಾಗಿ ಇವನು ಕಲಿಬೇಕನ್ನುವಂಥದ್ದು ಎಲ್ಲಿಯೂ ಬರೆದದ್ದಿಟ್ಟದ್ದಿಲ್ಲ, ಅವನಷ್ಟು ಮಾರ್ಕ್ ತೆಗಿಬೇಕು ಅನ್ನುವಂಥದ್ದು ಬರೆದಿಟ್ಟದ್ದಿಲ್ಲ. ಎಲ್ಲರಿಗೂ ಒಂದು ಬಲಹೀನತೆಗಳಿರ್ತದೆ, ಕೆಲವು ಬಲವಾಗಿರುವಂಥ ಕ್ಷೇತ್ರಗಳಿರ್ತದೆ. ಅವನವನ ಕ್ಷೇತ್ರದಲ್ಲಿ ಬೆಳೆದುಕೊಂಡು ಹೋಗ್ತಾನೆ, ಬಲಹೀನತೆಯನ್ನು ಮುಂದಕ್ಕೆ ಅದನ್ನು ಓವರ್ಕಮ್ ಮಾಡ್ತಾನೆ. ಅದಕ್ಕೆ ಅವಕಾಶ ಮಾಡಿಕೊಡೋಣ, ಕಂಪೇರ್ ಮಾಡೋದು ಬೇಡ. ಓಕೆ. ಆ್ಯಂಡ್ ಇತ್ತೀಚೆಗೆ ನಾವು ನ್ಯೂಸಲ್ಲಿ ಒಂದು ಮಾಹಿತಿಯನ್ನು ನೋಡಿದ್ವಿ. ಎಲ್ಲೋ ಒಂದು ಕಡೆ ಒಂದು ಹುಡುಗಿ ಎಕ್ಸಾಮ್ ಹಾಲ್ ಟಿಕೆಟ್ ಏನು ಅವರ ಕೈಗೆ ಸಿಕ್ಕಿದಾಗನೆಲ್ಲ ಅದನ್ನು ಹರಿದಾಕುವಂಥದ್ದು, ಬೆಂಕಿಗೆ ಹಾಕುವಂಥದ್ದು, ಅದನ್ನು ಎಷ್ಟೋ ಮಾಧ್ಯಮದಲ್ಲಿ ಏನು ಪ್ರಚಾರ ಮಾಡಿದ್ರು ಅಂತ ಹೇಳಿದ್ರೆ ಏನೋ ವಾಮಾಚಾರ ಆಗಿದೆ ಅಥವಾ ಏನೋ ಒಂದು ಆಗಿದೆ. ಸೊ ಈ ರೀತಿ ಆಗುವಂಥದ್ದು ಆ ಹುಡುಗಿಯ ಮೆಂಟಲಿಟಿ ಪ್ರಾಬ್ಲಮ್ ಅಥವಾ ಅದು ವಾಮಾಚಾರದ ವಿಷಯವಾಗಿತ್ತ? ಈ ವಾಮಾಚಾರ ಅನ್ನುವಂಥದ್ದು ಕೆಲವರ ನಂಬಿಕೆಯ ಮೇಲೆ ಬಿಟ್ಟಿರುವಂಥದ್ದು. ಈ ನಂಬಿಕೆಯ ವಿಚಾರಗಳನ್ನು ಹೊರತಾಗಿ ಈ ಥರ ಮಕ್ಕಳು ಮಾಡಲಿಕ್ಕೆ ಇನ್ನೂ ತುಂಬ ಕಾರಣಗಳಿದೆ. ಯಾವ ಮಗುವಿಗೆ ಶಾಲೆಗೆ ಹೋಗಲಿಕ್ಕೆ ಮನಸ್ಸಿಲ್ಲೋ, ಯಾವ ಮಗುವಿಗೆ ಪರೀಕ್ಷೆಗೆ ಹೋಗಲಿಕ್ಕೆ ಭಯಗಳಿದೆಯೋ, ಬೇರೆ ಬೇರೆ ಕಾರಣಗಳಿಂದ ಹೇಳಲಿಕ್ಕಾಗದೇ ಇರುವಂಥ ಕಾರಣಗಳಿಂದ ಒಂದು ವೇಳೆ ಮಗುವಿಗೆ ಪರೀಕ್ಷೆಗೆ ಹೋಗಲಿಕ್ಕೆ ಆಗದೇ ಇದ್ದಿದ್ದರೆ ಅದನ್ನು ಈ ಥರದ ರೀತಿಯಲ್ಲಿ ಹರಿದು ಹಾಕ್ತಾ ಇದ್ದಿರ್ಬೋದು. ಓಕೆ, ನಾವು ಇಂತಹ ತುಂಬ ಮಕ್ಕಳುಗಳನ್ನು ನೋಡ್ತೇವೆ, ಅಂಥವುಗಳನ್ನು ಸರಿಪಡಿಸಲಿಕ್ಕೂ ಆಗ್ತದೆ. ಆದರೆ ನಾನು ನಂಬಿಕೆ ವಿಚಾರಗಳನ್ನು ನಾನು ಪ್ರಶ್ನೆಯನ್ನು ಮಾಡೋದಿಲ್ಲ. ಆದರೆ ಇದಕ್ಕೆ ಬೇರೆ ರೀತಿಯ ಕಾರಣಗಳು ಹೆಚ್ಚಿರುವುದರಿಂದ ದಯವಿಟ್ಟು ಒಂದು ಸರಿ ಮಾನಸಿಕ ರೋಗಗಳ ತಜ್ಞರು ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಂಥೇಳಿ ಇವ್ರ ಹತ್ರ ಈ ಮಗುವನ್ನು ಮಾತಾಡಿಸಿದರೆ ಇದರ ಬೇರೆ ಕಾರಣಗಳನ್ನು ಕಂಡುಕೊಳ್ಬೋದು. ಕೆಲವೊಮ್ಮೆ ಹೆಚ್ಚಾಗಿ ನಾನು ಹೇಳುವಂಥದ್ದು ಇದಕ್ಕೆ ತುಂಬ ಪರಿಹಾರಗಳು ಸಿಗಬಹುದು. ಆದರೆ ನಾವು ಬರೀ ಮಾಟದ ಮಂತ್ರದ ಹಿಂದೆಯೇ ಹೋಗಿ ಈ ಸರಿಯ ಪೂರ್ತಿ ಎಕ್ಸಾಮನ್ನು ಅವಳು ಕಳ್ಕೊಂಡು ಮುಂದಿನ ಎಕ್ಸಾಮಿಗೆ ಇನ್ನೂ ಕಷ್ಟ ಆಗ್ತದೆ. ಹೌದು, ಈ ಸರಿ ಫೈಲ್ ಆದವರಿಗೆ ಬರೋ ಸರಿ ಪಾಸ್ ಆಗಲೇಬೇಕು ಅನ್ನುವಂಥ ಪ್ರೆಷರ್ ಹೆಚ್ಚಲ್ಲ. ಹೌದು, ಅದಕ್ಕಿಂತ ವಿಷಯವನ್ನು ಒಂದು ಸಂಪೂರ್ಣವಾಗಿ ಬೇರೆ ಆ್ಯಂಗಲಲ್ಲೂ ನೋಡ್ಬೋದಲ್ಲ. ಹೌದು, ಒಂದೇ ಸಂಕೀರ್ಣವಾಗಿರುವಂಥ ಸಮಸ್ಯೆಗೆ ಒಂದೇ ಮೂಲೆಯಲ್ಲಿ ಪರಿಹಾರ ಹುಡುಕ್ಲಿಕ್ಕೆ ಹೋದರೆ ಪೂರ್ಣ ವ್ಯವಸ್ಥೆಗೆ ನಮಗೆ ಪರಿಹಾರ ಸಿಗೋದಿಲ್ಲ. ಅದರಲ್ಲಿ ಮನೋದೈಹಿಕವಾಗಿರುವಂಥ ಮಾನಸಿಕವಾಗಿರುವಂಥ ಕಾರಣಗಳು ಹೆಚ್ಚಿರುವುದರಿಂದ ಈ ಮಗುವಿಗೆ ಒಂದು ಮಾನಸಿಕವಾದ ಸಪೋರ್ಟ್ ಬೇಕೇ ಬೇಕು. ಅದನ್ನು ದಯವಿಟ್ಟು ಅದನ್ನು ಪರಿಶೀಲನೆಗೆ ತೆಗೆದುಕೊಳ್ಳಲಿಕ್ಕೆ ಹೇಳಿ. ಓಕೆ. ಸೊ ಇನ್ನು ಈ ಒಂದು ಲೈವ್ ಪ್ರೋಗ್ರಾಮ್ ಮುಗ್ದ ನಂತರ ನಮ್ಮ ಎಷ್ಟೋ ವೀಕ್ಷಕರಿಗೆ ಅವರ ಒಂದು ಮಕ್ಕಳ ಬಗ್ಗೆ ಎಷ್ಟೊಂದು ಕನ್ಫ್ಯೂಷನ್ಸ್ ಅಥವಾ ಎಷ್ಟೊಂದು ಕ್ವಶನ್ಸ್ ಇರ್ಬೋದು. ಅಂದರೆ ನಿಮ್ಮನ್ನು ಪರ್ಸ್ನಲಿ ಬಂದು ಮೀಟ್ ಆಗಬೇಕಾದ್ರೆ ಸೊ ನೀವು ಎಲ್ಲೆಲ್ಲ ಅವರ ಒಂದು ಲೈಕ್ ಅವೈಲಬಿಲಿಟಿ ಇರ್ತೀರಿ, ಎಲ್ಲೆಲ್ಲ ನಿಮ್ಮನ್ನು ಮೀಟ್ ಆಗ್ಬೋದು ನಮ್ಮ ವೀಕ್ಷಕರು? ಮೊದಲನೇದಾಗಿ ನಾನು ಕೆಲಸ ಮಾಡ್ತಾ ಇರುವಂಥದ್ದು KS ಹೆಗ್ಡೆ ಆಸ್ಪತ್ರೆಯಲ್ಲಿ ಮಾನಸಿಕ ರೋಗ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತೇನೆ. ಬೆಳಗಿನಿಂದ ಸಂಜೆಯವರೆಗೆ 4 ಗಂಟೆವರೆಗೆ ನಾನು ಅಲ್ಲಿರ್ತೇನೆ. ನನ್ನನ್ನು ಅಲ್ಲಿ ಮಾನಸಿಕ ರೋಗ ವಿಭಾಗಕ್ಕೆ ಬಂದು ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ವೈಯಕ್ತಿಕವಾಗಿ ಫೋನಿಗೆ ನೀವು ಮಾತಾಡ್ತೀರಿ ಅಂತ ಹೇಳಿ ಆದರೆ ನನ್ನ ಫೋನ್ ನಂಬರ್ 9845204136 9845204136 ಈ ಫೋನ್ ನಂಬರಲ್ಲಿ ನಾನು ಸಿಗ್ತೇನೆ. ಒಂದು ವೇಳೆ ಸಿಗದೇ ಇದ್ದರೆ ನೀವು ಮೆಸೇಜ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ನನ್ನ ಅನುಕೂಲ ಸಮಯದಲ್ಲಿ ನಾನು ಅವರಿಗೆ ಉತ್ತರ ಕೊಡ್ತೇನೆ. ಇಲ್ಲಿ ಎರಡು ವಿಭಾಗ ಎರಡು ಕಡೆಯಲ್ಲಿ ಸಿಗ್ತೇನೆ. ಓಕೆ. ಸೊ ಇಲ್ಲಿ ತನಕ ಬಂದು ಎಷ್ಟೋ ತುಂಬಾ ಇಂಪಾರ್ಟೆಂಟ್ ಇರುವಂಥ ಒಂದು ವಿಷಯ, ಯಾಕಂತ ಹೇಳಿದ್ರೆ ಮಕ್ಕಳೇ ಇನ್ನು ದೇಶದ ಮುಂದಿನ ನಮ್ಮ ಭವಿಷ್ಯ ಅಂತ ಹೇಳಿ ಒಂದು ಮಾತಿದೆ. ಸೊ ಅವರ ಒಂದು ವಿದ್ಯಾಭ್ಯಾಸದ ಬಗ್ಗೆ ಎಷ್ಟೋ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೋಸ್ಕರ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ಅನಂತ ನಿಮಗೆ ಧನ್ಯವಾದಗಳು. ಸೊ ಇದು ಈ ವಾರದ ನಮ್ಮ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮ ಆಗಿತ್ತು. ಮುಂದಿನ ವಾರ ಇನ್ನೊಬ್ಬ ವಿಶೇಷ ತಜ್ಞರ ಜೊತೆಗೆ ನಾವು ಬರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ TV. ಧನ್ಯವಾದಗಳು.